ಹಲೋ ಮೇಡಮ್ ಕೇಳಿಸ್ತಿದೆಯಾ? ಮೇಡಮ್ ಕಾರ್ಯಕ್ರಮಕ್ಕೆ ಸ್ವಾಗತ ಆಗಿ ಶುಭ ಮುಂಜಾನೆ ಶುಭಾಶಯ ಮೇಡಮ್. ಓಕೆ, ಎಲ್ಲರಿಗೂ ಶುಭೋದಯ. ಮೇಡಮ್, ನಾವು ಇವತ್ತಿನ ದಿನ ನಾವು ಕಂಬಳದ ಬಗ್ಗೆ ಮಾತಾಡ್ತಾ ಇದ್ವಿ. ಅದ್ರ ಜೊತೆಗೆ ನಾವು ಏನಂತಂದ್ರೆ ನಮ್ಮ ಕಂಬಳದ ಶಬ್ದ ಕೇಳಿ ಬಂದಿದೆ. ನಮ್ಮ ತಮಿಳುನಾಡಿನಲ್ಲಿ ಜಲ್ಲಿಕಟ್ಟು ಹೋರಾಟ ಏನು ಯಶಸ್ವಿ ಆಯ್ತು. ನಂತರ ನಮ್ಮ ಕರ್ನಾಟಕದಲ್ಲಿ ಕಂಬಳ ಅಂತಕ್ಕಂಥ ಒಂದು ಶಬ್ದ ಮತ್ತೆ ಒಂದು ಕೂಗುಳಿದು ಬಂದಿರುವಂತ ವಿಚಾರ ನಮಗೂ ಸಹ ಗೊತ್ತಿರೋದು. ಅದ್ರ ಜೊತೆ ನಾವು ಮೊದಲನೇದಾಗಿ ಕಂಬಳ ಅಂದ್ರೆ ಏನು ಅಂತ ಮೊದಲ ತಿಳ್ಕೊಳ್ಳೋಣ ಮೇಡಮ್. ಕಂಬಳ ಅಂದ್ರೆ ಏನು ಮೇಡಮ್? ಓಕೆ, ಕಂಬಳದ ಶಬ್ದ ಮೊದಲು ಬಂದಿದ್ದಲ್ಲ. ಆಕ್ಚುಲಿ 2014ರಲ್ಲಿ ಕಂಬಳದ ಬಗ್ಗೆ ವಾಸ್ತವದಲ್ಲಿ ಜಲ್ಲಿಕಟ್ಟಿಗೆ ನಿಷೇಧ ಆಯ್ತು. ಆ ಸಮಯದಲ್ಲಿ ಒಂದು ಉಡುಪಿ ಏನು ಜಿಲ್ಲಾಧಿಕಾರಿಗೆ ಪೇಟದವರು ರಿಕ್ವೆಸ್ಟ್ ಕೊಟ್ಟರು ಕಂಬಳವನ್ನು ನಡೆಸಿದ ಹಾಗೆ ಎಲ್ಲ. ಆಗ ಒಂದು ಚರ್ಚೆ ಪ್ರಾರಂಭ ಆಯ್ತು. ಆವಾಗ್ಲೇ ನಾನು ಕಂಬಳದ ಬಗ್ಗೆ ಒಂದು ಲೇಖನ ಬರೆದಿದ್ದೆ ಮೊದಲಿಗೆ. ಆಗ್ಲೇ ಕೂಡ ಅಲ್ಲಿಂದಲೇ ವಿರೋಧ ಪ್ರಾರಂಭ ಆಗಿದೆ. ಕಂಬಳ ನಮ್ಮ ಸಂಸ್ಕೃತಿ, ಜಲ್ಲಿಕಟ್ಟಿಗೂ ಇದಕ್ಕೂ ತುಂಬಾ ವ್ಯತ್ಯಾಸ ಇದೆ. ಎಲ್ಲಕ್ಕಿಂತ ಹೆಚ್ಚು ಇದರಲ್ಲಿ ಹಿಂಸೆ ಇಲ್ಲ ಅಂತ. ಹಾಗೆ ಕಂಬಳದಲ್ಲಿ ಹಿಂಸೆ ಇಲ್ಲ. ಕಂಬಳ ಅಂದ್ರೆ ಕೇವಲ ಕೋಣಗಳ ಓಟಗಳ ಸ್ಪರ್ಧೆ ಅಲ್ಲ. ಹೊರ ಜಗತ್ತು ಏನು ನೋಡುತ್ತೆ ಅದು ಕೋಣಗಳ ಓಟದ ಸ್ಪರ್ಧೆಯನ್ನು ಮಾತ್ರ ನೋಡ್ತಾರೆ. ಮತ್ತು ಅವರು ಟಿವಿಗಳಲ್ಲಿ ಇಲ್ಲಿ ಎಲ್ಲ ಮಾತ್ರ ನೋಡ್ತಾರೆ, ಬಂದು ನೋಡಿಲ್ಲ ಈ ಪೇಟದವರಾಗ್ಲಿ ಯಾರು ಕೂಡ. ಈಗ ಇದಕ್ಕೆ ಒಂದು ಸುಮಾರು 850 ವರ್ಷಗಳ ಇತಿಹಾಸ ಇದೆ. ಈ 850 ವರ್ಷಗಳ ಇತಿಹಾಸದಲ್ಲಿ ಕೋಣಗಳನ್ನು ಓಡಿಸಿದ್ರಿಂದಾಗಿ ಒಂದೇ ಒಂದು ಕೋಣ ಗದ್ದೆಯಲ್ಲಿ ಸತ್ತಿಲ್ಲ, ಮತ್ತು ಒಬ್ಬ ವ್ಯಕ್ತಿ ಸತ್ತಿಲ್ಲ, ಮತ್ತು ಹಿಂಸೆ ಇಲ್ಲ ಇಲ್ಲಿ. ಈಗ ಉಳುಮೆ ಮಾಡುವಷ್ಟು ಕೂಡ ಹಿಂಸೆ ಇಲ್ಲ. ಉಳುಮೆ ಮಾಡುವಾಗಾದ್ರೂ ಕೋಣಗಳು ಕೆಳಗೆ ಮಲಗ್ತವೆ, ಆಮೇಲೆ ಅವುಗಳನ್ನು ಎಬ್ಬಿಸ್ಲಿಕ್ಕೆ ಸ್ವಲ್ಪ ಹೊಡೆದು ಬಡದೆಲ್ಲ ಮಾಡ್ಬೇಕಾಗುತ್ತೆ. ಆ ಕೋಣಗಳ ಓಟದ ಸ್ಪರ್ಧೆಯಲ್ಲಿ ಅಂತ ಹಿಂಸೆ ಇರುವುದಿಲ್ಲ. ಕೋಣಗಳ ಈ ಓಟದ ಸ್ಪರ್ಧೆಯಲ್ಲಿ 4 ವಿಧ ಇದೆ. ಇದರಲ್ಲಿ ಕಣೆಹಲಗೆ ಮತ್ತು ಅಡ್ಡಪಲಾಯಿ ಅನ್ನೋ ಎರಡರಲ್ಲಿ ಒಂದಿನಿತೂ ಹಿಂಸೆ ಇಲ್ಲ. ಯಾಕಂದ್ರೆ ಇನಿಶಿಯೇಟ್ ಮಾಡೋ ಪ್ರಶ್ನೆ ಬರೋದಿಲ್ಲ, ನೇರವಾಗಿ ಓಡಿಸುವುದಷ್ಟೇ. ಆಮೇಲೆ ಹಗ್ಗದ ಓಟ ಮತ್ತು ಇನ್ನೊಂದು ನೇಗಿಲ ಓಟ ಅಂತ ಇದೆ. ಇಲ್ಲಿ ವೇಗವನ್ನು ಗಳಿಸುವ ಸಲುವಾಗಿ ಆರಂಭದಲ್ಲಿ ಒಂದೆರಡು ಇನಿಶಿಯೇಟ್ ಮಾಡ್ತಾರೆ, ಒಂದೆರಡು ಏಟು ಸಣ್ಣಕ್ಕೆ ಹೊಡೆದು. ನೋಡಿ, ಇಡೀ ಕಂಬಳದ ಓಟ ಸುಮಾರು 12-13 ಸೆಕೆಂಡ್ಸ್ ಅಲ್ಲಿ ಮುಗಿತದೆ. 12-13 ಸೆಕೆಂಡ್ಸ್ ಅಲ್ಲಿ ಓಡುವಾಗ ಆರಂಭದಲ್ಲಿ ಒಂದೆರಡು ಹೊಡೆತ ಬಿದ್ದಿದ್ರು ಕೂಡ ಈಗ ಅದನ್ನು ನಿಲ್ಲಿಸಿದ್ದಾರೆ. ಮೊದಲು ಇತ್ತು. ಸೊ ಎಷ್ಟು ಹಿಂಸೆ ಆಗ್ತದೆ ಹೇಳಿ. ಮತ್ತು ಕೋಣಕ್ಕೆ ಗಾಯ ಆಗ್ಬಾರ್ದು. ರಕ್ತ ಸುರಿದ್ರೆ ಆ ಕೋಣ ಇನ್ನೂ ಎಲಿಡ್ ಆಯ್ತು ಮತ್ತು ಕಂಬಳ ಗದ್ದೆ ಅಪವಿತ್ರ ಆಗ್ತದೆ. ಆ ಕಾರಣಕ್ಕೆ ರಕ್ತ ಹೊರಡಲೇಬಾರದು ಅಂತ ನಿಯಮ ಇದೆ ಕೋಣಗಳಿಗೆ. ಸೊ ರಕ್ತ ಸುರಿಯದಷ್ಟರ ಮಟ್ಟಿಗೆ ಸಣ್ಣ ಏಟು ಆರಂಭದಲ್ಲಿ ಬೀಳ್ತಾ ಇದ್ದದ್ದು ಹೌದು. ಆದ್ರೆ ಈಗ ಅದನ್ನೂ ನಿಲ್ಲಿಸಿ ಅದನ್ನ ಬಹಳ ಸುಸಂಸ್ಕೃತವಾಗಿ ಮಾಡ್ತಾ ಇದ್ದಾರೆ. ಎಲ್ಲಕ್ಕಿಂತ ಹೆಚ್ಚು ಇದು ಕೇವಲ ಕೋಣೆಗಳ ಓಟ ಅಲ್ಲ ಅಂತ, ಇದು ಕಂಬಳ ಗದ್ದೆಯಲ್ಲಿ ಆಗುವಂತದ್ದು. ಕಂಬಳ ಅಂದ್ರೆ ಏನಂತ ಒಂದು ಹಲೋ ಕಂಬಳ ಅಂದ್ರೆ ಆಕ್ಚುಲಿ ಕಂಬಳ ಕಂಪ ಹೊಲ ಅಂದ್ರೆ ಕಂಪ ಅಂದ್ರೆ ಕೆಸರು ಅಂತ. ಆ ಕೆಸರಿನ ಗದ್ದೆ ಅನ್ನುವ ಅರ್ಥದಲ್ಲಿ ಕಂಪ ಹೊಲ ಅಂತ ಮಾಡಿ ಡಾಕ್ಟರ್ ಪುರುಷೋತ್ತಮ ಬಿಳಿಮಲೆ ಅವರು ಕಂಬುಲ ಅನ್ನುವ ಪದದ ನಿಷ್ಪತ್ತಿಯನ್ನ ಹೇಳಿದ್ದಾರೆ. ಅದೇ ರೀತಿ ಡಾಕ್ಟರ್ ಅಮೃತ್ ಸೋಮೇಶ್ವರ, ವಿವೇಕ ರೈ ಮೊದಲಾದವರು ಅದು ಅಲ್ಲಿ ಕಂಪದ ಕಳ ಅಲ್ಲಿ ಅಂದ್ರೆ ಒಂದು ಸ್ಪರ್ಧೆ ಇದೆ ಅಲ್ಲ, ಕಳ ಅಲ್ವಾ, ಹಾಗಾಗಿ ಕಂಪ ಕಳ ಅನ್ನುವ ಅರ್ಥದಲ್ಲಿ ಅದನ್ನ ಕಂಬಳ ಅಂತ ಹೇಳಿದ್ದಾರೆ. ಕಂಪ ಅಂದ್ರೆ ಕೆಸರು ಅಂತ ಅರ್ಥ ನಮ್ಮಲ್ಲಿ. ಅದೇ ರೀತಿ ಚಿತ್ತರಂಜನ ಶೆಟ್ಟಿ ಅವರು ಈ ಕಂಬಳದಲ್ಲಿ ಮುಖ್ಯವಾಗಿ ಪೂಕರೆ ಕಂಬಳ ಬಹಳ ಮುಖ್ಯವಾದ್ದು. ಆ ಪೂಕರೆ ಕಂಬಳ ಅನ್ನೋದರಲ್ಲಿ ಒಂದು ಕಂಬವನ್ನ, ಪೂಕರೆ ಅನ್ನುವಂತ ಒಂದು ಕಂಬವನ್ನ ಗದ್ದೆಯಲ್ಲಿ ಹೋಗಿಲಿಕ್ಕೆ ಇದೆ. ಹಾಗಾಗಿ ಕಂಬದ ಕಳ ಅನ್ನುವ ಅರ್ಥದಲ್ಲಿ ಅವರು ಕಂಬಳ ಅಂತ ಹೇಳಿದ್ದಾರೆ. ನಾನು ಈ ಬಗ್ಗೆ ಅಧ್ಯಯನ ಮಾಡಿ ನನ್ನದೊಂದು ನಿಷ್ಪತ್ತಿಯನ್ನು ಕೊಟ್ಟಿದ್ದೇನೆ. ಈ ಕಂಬಳ ಗದ್ದೆ ಅನ್ನೋದು ದೊಡ್ಡ ಕೆಸರಿನ ಗದ್ದೆ. ಕೊನೆ ಅಂದ್ರೆ ಈ ಒಂದು ಸುಮಾರು ದೊಡ್ಡ ಗದ್ದೆ ಅದು. ಅದರಲ್ಲಿ ತುಂಬಾ ಕೆಸರು ಹೆಚ್ಚೇ ಇರ್ತದೆ ಕಂಬಳ ಗದ್ದೆಯಲ್ಲಿ, ಕೊನೆಯ ತಿಟ್ಟಾಗಿರ್ತದೆ ಅದು. ನಮ್ಮಲ್ಲಿ ಗದ್ದೆಗೆ ಕಂಡ ಅಂತ ಪ್ರಯೋಗ ಇರುದು, ಗದ್ದೆ ಅಂತ ಹೇಳುದಿಲ್ಲ ತುಳುವಿನಲ್ಲಿ, ಕಂಡ ಅಂತ. ಹಾಗಾಗಿ ಕಂಡ ಅಂತ ಹೇಳುದು ಗದ್ದೆಗೆ, ತುಳುಪದ ಕಂಡ. ಹಾಗಾಗಿ ನಾನು ಅದನ್ನ ಕಂಪ ಅಂತ ತುಳುವಿನಲ್ಲಿ ಉಂಟು, ರಾಡಿ ಅನ್ನೋ ಅರ್ಥದಲ್ಲಿ. ಕಂಪ ಕಂಡ ಕಂಬಳ ಕಂಬಳ ಆಗಿದೆ ಅಂತ. ಇದಕ್ಕೆ ಭಾಷಾಶಾಸ್ತ್ರದ ಹಿನ್ನೆಲೆಯನ್ನು ನಾನು ಕೊಟ್ಟಿದ್ದೇನೆ. ಈಗ ಇಡ ಪದ ಆ ಕಡೆ ಈ ಕಡೆ ಆಗಿದೆ. ಅದೇ ರೀತಿ ಮಾಡ ಮಾಳ ಒಂದೇ ಅರ್ಥ. ಅದೇ ರೀತಿ ಕುಂಬಳ ಕುಂಬುಡ ತುಳುವಿನಲ್ಲಿ. ಹಾಗಾಗಿ ಳ ಮತ್ತು ಡ ಆ ಕಡೆ ಈ ಕಡೆ ಆಗುವುದು ಸಾಮಾನ್ಯ, ವರ್ಣ ವಿಪರ್ಯಯ ಅಂತ ಹೇಳ್ತೇವೆ ನಾವು ಭಾಷಾ ವಿಜ್ಞಾನದಲ್ಲಿ. ಆ ಹಾದಿಯಲ್ಲಿ ಸಾಗಿ
ನಾನು ಕಂಪ ಕಂಡ ಅನ್ನೋದು ಕಂಬಳ ಆಗಿದೆ ಅಂತ ನನ್ನ ನಿಷ್ಪತ್ತಿ. ಇದನ್ನು ಬಹುತೇಕ ವಿದ್ವಾಂಸರು ಒಪ್ಪಿಕೊಂಡಿದ್ದಾರೆ ಕೂಡ. ಕಂಬಳಕ್ಕೆ ಸುದೀರ್ಘ ಇತಿಹಾಸ ಇದೆ. 800 ವರ್ಷಗಳ ಹಿಂದಿನ ಶಾಸನದಲ್ಲಿ ಸಿಗ್ತದೆ. ಶಾಸನದಲ್ಲಿ ಬಂದಿದೆ ಅಂದ್ರೆ ಅದಕ್ಕೆ ಕನಿಷ್ಠ 200 ವರ್ಷ ಮೊದಲೇ ಅದು ಚಾಲ್ತಿಯಲ್ಲಿತ್ತು ಖಂಡಿತ. ಹಾಗೆ ಸುಮಾರು 900-950 ವರ್ಷಗಳ ಇತಿಹಾಸವನ್ನು ನಾವು ಖಂಡಿತವಾಗಿ ಹೇಳ್ಬೋದು. ಉಡುಪಿ ತಾಲೂಕಿನ ಕೆಂಜೂರಿನ ಸಮೀಪದ ಕರ್ಜೆ ಎಂಬಲ್ಲಿ ದೊರಕಿದಂತಹ ಆಳುಪ ರಾಣಿ ಬಲ್ಲ ಮಹಾದೇವಿಗೆ ಸಂಬಂಧಿಸಿದ ಶಾಸನದಲ್ಲಿ ಕಂಬಳದ ಮೊದಲ ಉಲ್ಲೇಖ ನಮಗೆ ಸಿಗ್ತದೆ. ಸುಗ್ಗೇಡಿಯ ಕಂಬಳಕ್ಕೆ 2 ಎತ್ತು ಕರೆ ತರಬಹುದು ಎಂದು ಇದರಲ್ಲಿ ಹೇಳಿದೆ. ಇದರ ಕಾಲ ಕ್ರಿಸ್ತ ಶಕ 1200, ಅಂದ್ರೆ 800 ವರ್ಷಗಳ ಹಿಂದೆ ಇದ್ದದ್ದಕ್ಕೆ ದಾಖಲೆ ಇದೆ. ಸಾಮಾನ್ಯವಾಗಿ ಕಂಬಳ ಆಚರಣೆ ಸುಗ್ಗಿ ಬಿತ್ತನೆಯ ಬೆಳೆ ಬಿತ್ತನೆಯ ಸಮಯದಲ್ಲಿ ನಡೀತದೆ. ಹಾಗಾಗಿ ಅಲ್ಲಿ ಆ ಸುಗ್ಗೇಡಿಯ ಕಂಬಳ ಅಂದ್ರೆ ಆ ಸುಗ್ಗಿ ಬಿತ್ತನೆಯ ಕಂಬಳ. ಸಾಮಾನ್ಯ ಕಂಬಳ ನಡೆಯುವುದು ಕೂಡ ಹಾಗೆ, ಸುಗ್ಗಿ ಬಿತ್ತನೆಯ ನಂತರ ನಡೆಯುವುದು. ಸುಗ್ಗಿ ಬಿತ್ತನೆಯ ದಿವಸ ಆರಂಭ ಆಗುದು ಕಂಬಳ. ಕಂಬಳ ಅನ್ನೋದು ಕಂಬಳ ಕೋರಿ ಅನ್ನೋದರ ಹ್ರಸ್ವ ರೂಪ. ಆ ಕಂಬಳ ಕೋರಿ ಅಂದ್ರೆ ಗದ್ದೆಯನ್ನ ಉತ್ತು ಬಿತ್ತನೆಗೆ ಸಿದ್ಧಪಡಿಸಿದ ದಿವಸ, ಕೊನೆಯ ದಿವಸ ಒಂದು ಹಬ್ಬವನ್ನ ಮಾಡ್ತೇವೆ ನಾವು. ಅದನ್ನ ಕಂಬಳ ಕೋರಿ ಅಂತ ಹೇಳುದು. ಆ ಕಂಬಳ ಕೋರಿ ಅಂದ್ರೆ ಅದು ಗದ್ದೆಯ ಮದುವೆ. ಆ ಹಬ್ಬಕ್ಕೆ ಏನರ್ಥ ಅಂದ್ರೆ ಅದು ಗದ್ದೆಯ ಮದುವೆ. ಅಲ್ಲಿ ಗದ್ದೆ ಮದುಮಗಳು. ಹಾಗಾದ್ರೆ ಮದುಮಗ ಯಾರು ಕೇಳಿದ್ರೆ ಈ ಪೂಕರೆ ಕಂಬಳ ಅಂತ ನಾವು ಹೇಳ್ತೇವಲ್ಲ, ಆ ಪೂಕರೆ ಕಂಬಳದಲ್ಲಿ ಒಂದು ಹೂವಿನಿಂದ ಅಲಂಕರಿಸಿದಂತಹ ಒಂದು ಕಂಬವನ್ನ ಗದ್ದೆಯ ನಡುವೆ ಉಳ್ತೇವೆ ಅಲ್ಲಿ. ಅದು ಮದುಮಗ. ಅದನ್ನು ನಾಗಧ್ವಜ ಅಂತ ಕೂಡ ಹೇಳ್ತೇವೆ. ನಾಗಬೆರ್ಮೇರ್ನ ಪ್ರತೀಕ ಅದು. ಗದ್ದೆಯ ಒಡೆಯ ತುಳುನಾಡಿನ ಅಧಿದೈವ ನಾಗಬೆರ್ಮೇರ್. ತುಳುನಾಡಿನ ಬಹಳ ಪ್ರಸಿದ್ಧವಾದ ಅಧಿಕೃತವಾದ ದೈವ. ನಾಗಬೆರ್ಮೇರಿಗೆ ಪ್ರಾರ್ಥನೆ ಮಾಡದೆ ಅಲ್ಲಿ ಯಾವುದೇ ಕಾರ್ಯವನ್ನು ಆರಂಭ ಮಾಡುವುದಿಲ್ಲ. ಹಾಗಾಗಿ ಬೆಳೆ ಸರಿಯಾಗಿ ಬರಬೇಕು, ಕಂಬಳದ ಕೋಣಗಳಿಗಾಗ್ಲಿ ಜನರಿಗಾಗ್ಲಿ ಏನೂ ತೊಂದರೆ ಆಗಬಾರದು ಅನ್ನುವ ನಿಟ್ಟಿನಲ್ಲಿ ಬಿತ್ತನೆ ಮಾಡುವ ಮೊದಲು ನಾಗಬ್ರಹ್ಮನ ಆರಾಧನೆಯನ್ನು ಮಾಡ್ತಾರೆ. ಆಗ ನಾಗಬ್ರಹ್ಮನ ಆರಾಧನೆಗೆ ಆತನ ಧ್ವಜವನ್ನು, ಈ ಕಂಬ ಹೇಳ್ತೇವಲ್ಲ ಪೂಕರೆ ಕಂಬ ಅಂತ, ಇದನ್ನು ಹುಗಿತೇವೆ. ಈ ಪೂಕರೆ ಕಂಬ ಹುಗಿಯುವುದು ಒಂದು ಫಲವಂತಿಕೆ ಆಚರಣೆ ಅಂತ ಕೂಡ ಡಾಕ್ಟರ್ ಪುರುಷೋತ್ತಮ ಬಿಳಿಮಲೆ ಅವರು ಹೇಳಿದ್ದಾರೆ ಇದರ ಬಗ್ಗೆ. ಈ ಪೂಕರೆ ಕಂಬ ಹೇಗಿರುತ್ತೆ ಅಂದ್ರೆ ಸುಮಾರು ಒಂದು 30-40 ಅಡಿಯ ಎತ್ತರದ ಕಂಬ. ಸಾಮಾನ್ಯವಾಗಿ ಅಡಿಕೆ ಮರದಿಂದ ಇದನ್ನು ತಯಾರು ಮಾಡ್ತಾರೆ. ಅದೇ ದಿವಸ ಮಾಡ್ತಾರೆ. ಸಂಜೆ ಹೊತ್ತು ಪೂಕರೆ ಕಂಬ ಹಾಕೋದು. ಬೆಳಗ್ಗೆ ಬಡಗಿಗಳು ಬಂದು ಆಯಾ ಕೆಲಸಕ್ಕೆ ಅವರವರು ಅಂತ ನಿಗದಿತವಾಗಿರ್ತದೆ ಅಲ್ಲಿ. ಈ ಪೂಕರೆ ಕಂಬವನ್ನ ಶಾಸ್ತ್ರೋಕ್ತವಾಗಿ ಸಾಂಪ್ರದಾಯಿಕವಾಗಿ ಮಾಡ್ಬೇಕಾದ್ರೆ ಸುಮಾರು 16 ಜಾತಿ ವರ್ಗದ ಜನ ಸೇರಿ ಮಾಡ್ಬೇಕು. ಆದ್ರೆ ಈಗ ಎಲ್ಲ ಅಷ್ಟು ಜಾತಿಯ ಜನರನ್ನು ನಮಗೆ ಒಟ್ಟು ಮಾಡ್ಲಿಕ್ಕೆ ಆಗುದಿಲ್ಲ, ಇರುವವರು ಸೇರಿ ಮಾಡ್ತಾರೆ. ಅದರಲ್ಲಿ ಈ ಪೂಕರೆ ಕಂಬವನ್ನು ತಯಾರು ಮಾಡುವ ಕೆಲಸ ಬಡಗಿದು. ಅದು ಅದೇ ಮನೆತನಕ್ಕೆ ಅಂತ ಫಿಕ್ಸ್ ಆಗಿರ್ತದೆ. ಅವರು ಬೆಳಗ್ಗೆ ಬಂದು ಒಂದು ರೆಡಿ ಮಾಡ್ಬೇಕು. ಅದರಲ್ಲಿ 13 ನೆಲೆಗಳನ್ನ ಮಾಡ್ಲಿಕ್ಕೆ ಇದೆ. ತೂತು ಮಾಡಿ ಅದಕ್ಕೆ ಒಂದು ತ್ರಿಕೋನಾಕಾರದ ಒಂದು ನೆಲೆಗಳನ್ನ ಮಾಡ್ತಾರೆ 13. ಅದರಲ್ಲಿ ಕೆಳಗಿನ ನೆಲೆಯನ್ನು ತೊಟ್ಟಿಲ ಗೆಣೆ ಅಂತ ಕರೀತಾರೆ. ಅಂದ್ರೆ ಅದು ಫಲವಂತಿಕೆಯ ಸೂಚನೆ ಅಂತ ಹೇಳುವುದಕ್ಕೆ ಅಲ್ಲಿ ಸ್ಪಷ್ಟವಾದ ಸಾಕ್ಷಿ ಸಿಗ್ತದೆ ನಮಗೆ. ಫಲವಂತಿಕೆ ಆಚರಣೆ ಹೇಳುವುದಕ್ಕೆ ತೊಟ್ಟಿಲ ಗೆಣೆ ಅಂತ ಅದನ್ನು ಕರೀತಾರೆ. ಅನಂತರ ಈ ಕಂಬಳವನ್ನ, ಈ ಗದ್ದೆಯನ್ನ ಶೃಂಗಾರ ಮಾಡ್ತಾರೆ. ಸಾಮಾನ್ಯವಾಗಿ ಹಿಂದಿನ ದಿವಸವೇ ಎಲ್ಲ ಸಿದ್ಧತೆಗಳು ಆರಂಭ ಆಗ್ತದೆ. ಗದ್ದೆಗೆ ಸೇಡಿ ಮಣ್ಣು ಅಂತ ಹೇಳ್ತೇವೆ, ಬಿಳಿಯಾದ ಒಂದು ಮಣ್ಣು ಸಿಗ್ತದೆ, ಸೇಡಿ ಮಣ್ಣು. ಅದನ್ನ ನೀರಿನಲ್ಲಿ ಕಲಸಿ ಗದ್ದೆಯ ಸುತ್ತ ಅಲಂಕಾರ ಮಾಡ್ತಾರೆ. ಸುಮಾರು ಒಂದು ತ್ರಿಶೂಲಾಕಾರದ ಒಂದು ಆಕೃತಿಯನ್ನು ಅಲ್ಲಲ್ಲಿ ಬರೀತಾರೆ, ಅದಕ್ಕೆ ಒಂದು ರೀತಿ ರಂಗವಲ್ಲಿಯ ಹಾಗೆ. ಆಮೇಲೆ ಸಾಕಷ್ಟು ಅಲಂಕಾರ ಮಾಡ್ತಾರೆ. ಅನಂತರ ಅದನ್ನ ಕಾವಲು ಕಾಯುವ ಪದ್ಧತಿ ಇದ್ದ ಬಗ್ಗೆ ನಮ್ಗೆ ಮಾಹಿತಿ ಸಿಗ್ತದಷ್ಟೇ. ಈಗ ಅಂತ ಕಾವಲು ಕಾಯುವ ಪ್ರಸಂಗ ಇಲ್ಲ. ಅದನ್ನ ಪನಿಕುಲ್ಲುನೆ ಅಂತ ಹೇಳ್ತಾರೆ. ಅಂದ್ರೆ ಹನಿಗೆ ಕುಳಿತುಕೊಳ್ಳುದು ಅಂತ. ಅದೇ ರೀತಿ ಪನಿಕುಲ್ಲುನೆ ಅಂದ್ರೆ ಇನ್ನೊಂದು ಅರ್ಥ ಇದೆ. ಈ ಪನಿಕುಲ್ಲುನೆ ಅನ್ನೋದಕ್ಕೆ ತುಳುವಿನಲ್ಲಿ 2 ಅರ್ಥ ಇದೆ. ಪನಿ ಅಂದ್ರೆ ಹನಿ ಅಂತ ಒಂದು ಅರ್ಥ, ಕುಳ್ಳುನೆ ಅಂದ್ರೆ ಕುಳಿತುಕೊಳ್ಳುದು ಅಂದ್ರೆ ಹನಿ ಕಾಯುದು ಅಂತ. ಇನ್ನೊಂದು ಅರ್ಥ ಪನಿ ಅಂದ್ರೆ ಸ್ವಲ್ಪ, ಕುಳ್ಳುನೆ ಅಂದ್ರೆ ಕುಳಿತುಕೊಳ್ಳುದು ಅಂದ್ರೆ ಸ್ವಲ್ಪ ಕುಳಿತುಕೊಳ್ಳುದು ಅಂದ್ರೆ ವಿಶ್ರಾಂತಿ ಅಂತ ಅರ್ಥ ಅಲ್ಲಿ. ಸೊ ಗದ್ದೆಯನ್ನೆಲ್ಲ ಶೃಂಗಾರ ಮಾಡಿದ ಮೇಲೆ ಅಲ್ಲಿ ಕಾಯುವವರು, ಅಲ್ಲಿ ಇದ್ದವರು, ಸಿದ್ಧತೆ ಮಾಡಿದವರು ತಿಂಡಿಯನ್ನು ತಿಂದು, ಅಡ್ಡಿ ಅಂತ ಒಂದು ತಿಂಡಿ ಉಂಟು, ಅದನ್ನು ತಿಂದು ಅಲ್ಲಿ ಸ್ವಲ್ಪ ಒಂದು ಹಸಿ ಮಡಲನ್ನ ಹಾಕಿ ಕುಳಿತುಕೊಳ್ತಾರೆ ಒಂದು ಕ್ಷಣ, ಈಗ ಸಾಂಕೇತಿಕವಾಗಿ. ಹಾಗೆ ಅದನ್ನು ಪುರುಷೋತ್ತಮ ಬಿಳಿಮಲೆಯವರು ಹೇಳಿದ್ದಾರೆ. ಈ ಹಿಂದೆ ಜನರು ಗದ್ದೆಯನ್ನ ಕಾಯ್ಲಿಕ್ಕೆ ಒಂದಷ್ಟು ಜನರ ನಿಯೋಜನೆ ಮಾಡ್ತಾ ಇದ್ರು. ಹಾಗೆ ಅದರ ಪ್ರತೀಕ ಅದು ಅಂತ. ನಾನು ಕ್ಷೇತ್ರ ಕಾರ್ಯ ಮಾಡಿದಲ್ಲಿ ಎಲ್ಲ ನಮ್ಮ ಕಡೆ ಕೆಲವರು ಹೇಳಿದ್ದಾರೆ ನನಗೆ. ಅದು ಎಲ್ಲ ಆಗಿ ಸ್ವಲ್ಪ ವಿಶ್ರಾಂತಿ ತೆಗೆದುಕೊಳ್ಳುದು. ಹಾಗಾಗಿ ಪನಿಕುಲ್ಲುನೆ ಆಚರಣೆ. ಈಗ ವಿಶ್ರಾಂತಿಯನ್ನು ತೆಗೆದುಕೊಳ್ಳೋ ಪ್ರಸಂಗ ಇಲ್ಲ. ಅದಕ್ಕೋಸ್ಕರ ಸಾಂಕೇತಿಕವಾಗಿ
ಒಂದು ಹಸಿ ಮಡಲ ಮೇಲೆ ನಾವು ತಿಂಡಿ ತಿಂದು ಕುತ್ಕೊಳ್ತೇವೆ ಅಂತ ಹೇಳ್ತಾರೆ ಅವರು. ಪ್ರಸ್ತುತ ಈ ಪನಿಕುಲ್ಲನ ಆಚರಣೆ ಇಲ್ಲ ಎಲ್ಲಿ ಕೂಡ. ಇದನ್ನ ಈಗ ಪ್ರಸ್ತುತ ನೀವು ಪತ್ರಿಕೆಯಲ್ಲಿ ನೋಡಿರ್ಬೋದು, ಪನಿಕುಲ್ಲನ ಆಚರಣೆ, ಕೊರಗರ ಶೋಷಣೆ ಅಂತ ಇತ್ಯಾದಿ ದೇವನೂರು ಅವರು ಹೇಳಿದ್ದು, ಈ ಬಗ್ಗೆ ಎಲ್ಲ ಚರ್ಚೆ ನಡೀತಾ ಇದೆ. ಹಾಗಾಗಿ ನಾನು ಇದರ ಸ್ಪಷ್ಟೀಕರಣ ಕೊಟ್ಟಿದ್ದೇನೆ. ವಾಸ್ತವದಲ್ಲಿ ಒಮ್ಮೊಮ್ಮೆ ಅದು ಗದ್ದೆಯನ್ನ ಕಾಯುವುದು, ಈಗ ಅವರು ಹೇಳಿದ ಹಾಗೆ ಪುರುಷೋತ್ತಮ ಬಿಳಿಮಲೆ ಹೇಳಿದ್ದನ್ನು ಒಪ್ಪಿಕೊಳ್ಬಹುದು. ಯಾಕೆಂದ್ರೆ ಅವರು ಕ್ಷೇತ್ರ ಕಾರ್ಯ ನಡೆಸಿ ಬರೆದಂತವರು. ಹಾಗಾಗಿ ಅದು ಅವರು ಹೇಳಿದ ಪ್ರಕಾರ ಅದು ಗದ್ದೆಯನ್ನು ಕಾಯುವುದೇ ಅಂತ ಆಗಿದ್ರು ಕೂಡ ಅದನ್ನ ಕೊರಗರೆ ಮಾಡ್ಬೇಕು ಅಂತಿಲ್ಲ. ಈಗ ನಮ್ಮ ಕೊಳ್ಳೂರು ಕಂಬಳ ಗದ್ದೆಯಲ್ಲಿ ನಮ್ಮ ಕೋಣಗಳನ್ನ ಉಳುಮೆ ಮಾಡ್ತಾ ಇದ್ದ ವ್ಯಕ್ತಿ ನಾರಾಯಣ ಮೂಲ್ಯರು ಅಂತ, ಅವರು ಈ ಪನಿಕುಲ್ಲನ ಕಾರ್ಯವನ್ನ ಮಾಡ್ತಾ ಇದ್ರು. ಸಾಂಕೇತಿಕವಾಗಿ ತಿಂಡಿ ತಿಂದು ಒಂದು ಕ್ಷಣ ಮಡಲಲ್ಲಿ ಕೂತು ಹೇಳ್ತಿದ್ರು ಅವರು. ಒಂದೊಮ್ಮೆ ಗದ್ದೆಯನ್ನು ಕಾಯುವುದು ಅನ್ನೋ ಅರ್ಥದಲ್ಲಿ ಇದ್ದಾಗ ಕೂಡ ಅದು ಕೊರಗರೆ ಆಗ್ಬೇಕು ಅಂತಿಲ್ಲ ಹೇಳೋದಕ್ಕೆ ಇದು ಸ್ಪಷ್ಟ ಸಾಕ್ಷಿ. ಬೇರೆ ಕಡೆ ಕೂಡ ಹಾಗೆ ಕೊರಗರೆ ಕಾಯ್ಬೇಕು ಅಂತಿಲ್ಲ, ಒಟ್ಟಿನಲ್ಲಿ ಒಂದು ಕಾವಲಿನ ಕೆಲಸ ಅದನ್ನು ಯಾರು ಕೂಡ ಮಾಡಬಹುದು. ಅಲ್ಲಿ ಶೋಷಣೆ ಇರ್ಲಿಲ್ಲ ಯಾವುದೇ ರೀತಿಯ. ಇನ್ನು ಕೆಲವರು ಹೇಳುವ ಹಾಗೆ ಕಂಬಳ ಕೋಣಗಳ ಮೊದಲು ಕೊರಗರನ್ನು ಓಡಿಸ್ತಾರೆ ಇತ್ಯಾದಿ ಎಲ್ಲ, ಇದೆಲ್ಲ ತಪ್ಪು ಕಲ್ಪನೆಗಳು. ಇದು ನನ್ನ ಕ್ಷೇತ್ರ ಕಾರ್ಯದಲ್ಲಿ ಎಲ್ಲೂ ಕಾಣಲಿಲ್ಲ. ಮತ್ತು ಅನಂತರ ಕೂಡ ನಾನು ತುಂಬಾ ಜನರಲ್ಲಿ ವಿಚಾರಿಸಿದೆ, ಈ ಪದ್ಧತಿಯಲ್ಲಿ ಕೂಡ ಇರಲಿಲ್ಲ. ಇನ್ನು ಅಜಲು ಪದ್ಧತಿಗೂ ಕಂಬಳಕ್ಕೂ ಸಂಬಂಧವೇ ಇಲ್ಲ. ಕಂಬಳ ಅನ್ನೋದೊಂದು ಧಾರ್ಮಿಕ ಸಾಮರಸ್ಯದ ಸಂಕೇತ ಕೂಡ. ಈಗ ಕೂಡ ಕಂಬಳ, ಈಗ ನಾನು ಹೇಳಿದೆ, ಕಂಬಳ ಕೋರಿಯ ನಿಮಿತ್ತ ನಾಗಬ್ರಹ್ಮನ ಆರಾಧನೆ ಇರ್ತಿತ್ತು. ಕಂಬಳ ಕೋರಿಯಿಂದ ಗದ್ದೆಯನ್ನು ಉತ್ತು ಬಿತ್ತನೆಗೆ ಸಿದ್ಧ ಮಾಡಿದ ಕೊನೆಯ ದಿವಸದ ಹಬ್ಬ ಅದು. ಆ ನಾಗಬ್ರಹ್ಮನ ಆರಾಧನೆ ಇತ್ತು. ನಾಗಬ್ರಹ್ಮನ ಪ್ರತೀಕವಾಗಿ ಪೂಕರೆ ಕಂಬವನ್ನ ಗದ್ದೆಯ ನಡುವೆ ಹುಗಿತಾ ಇದ್ರು. ಅನಂತರ ಈ ಕಂಬಳ ಕೋರಿಯ ದಿವಸ ತುಂಬಾ ಜೊತೆ ಎತ್ತುಗಳು ಕೋಣಗಳು ಬೇಕಾಗ್ತವೆ. ಯಾಕಂದ್ರೆ ಬಿತ್ತನೆಯ ದಿವಸ ತುಂಬಾ ಉಳುಮೆ ಮಾಡ್ಬೇಕಾಗ್ತದೆ. ಹಾಗಾಗಿ ಎಲ್ಲ ಊರಿನಿಂದ ಅಕ್ಕಪಕ್ಕದ ಊರುಗಳಿಂದೆಲ್ಲ ಕಂಬಳ ಕೋಣಗಳು ಮತ್ತೆ ಎತ್ತುಗಳು ಬರ್ತಾ ಇದ್ವು. ಈ ಪೂಕರೆ ಕಂಬವನ್ನು ನಾಗಬ್ರಹ್ಮನ ಪ್ರತೀಕವಾದಂತಹ ನಾಗಧ್ವಜವನ್ನು ಹುಗಿದಾಗ ನಂತರ ಆತನ ಸೇವಾರ್ಥವಾಗಿ, ಆ ದೈವದ ಸೇವಾರ್ಥವಾಗಿ ಕೋಣಗಳನ್ನು ಒಂದು ಸುತ್ತು ಓಡಿಸ್ತಾ ಇದ್ರು, ಎಲ್ಲ ಕೋಣಗಳನ್ನು. ಹಾಗಾಗಿ ಅಲ್ಲಿ ಕಂಬಳದ ಈ ಓಟ ಆರಂಭ ಆದ ಅಲ್ಲಿ. ಜಗತ್ತಿನ ಬಹುತೇಕ ಎಲ್ಲ ಸಾಹಿತ್ಯ ಕ್ರೀಡೆಗಳು ಕೂಡ ದೇವತಾ ಪ್ರೀತ್ಯರ್ಥವಾಗಿ ಆರಂಭ ಆಗಿವೆ. ಈಗ ಏನು ಒಲಿಂಪಿಕ್ಸ್ ನಡೀತದೆ 4 ವರ್ಷಕ್ಕೊಮ್ಮೆ, ಇದು ಕೂಡ ಒಲಿಂಪಿಯನ್ ಅನ್ನುವ ದೇವತೆಯ ಪ್ರೀತ್ಯರ್ಥವಾಗಿ ಆರಂಭ ಆದ್ದು. ಅದೇ ರೀತಿ ನಮ್ಮ ಭರತನ ನಾಟ್ಯಶಾಸ್ತ್ರ ಇರ್ಬೋದು, ಎಲ್ಲವೂ ದೇವರುಗಳ ಪ್ರೀತ್ಯರ್ಥವಾಗಿ ಆರಂಭ ಆದ್ದು. ಹಾಗೆಯೇ ಕಂಬಳ ಕೂಡ ತುಳುನಾಡಿನ ಅಧಿದೈವ ನಾಗಬ್ರಹ್ಮನ ಪ್ರೀತ್ಯರ್ಥವಾಗಿ ಆರಂಭ ಆಯಿತು. ಅನಂತರ ಅಲ್ಲಿ ನಾಗಬ್ರಹ್ಮನಿಗೆ ಮಾತ್ರ ಆರಾಧನೆ ಇಲ್ಲ, ಬೇರೆ ದೈವಗಳಿಗೆ ಕೂಡ, ಕೊರಗತನಿಯರಿಗೆ ಕೂಡ ಅಲ್ಲಿ ಆರಾಧನೆ ಇದೆ. ಕೊರಗತನಿಯ ಮೂಲತಃ ಕೊರಗ ಸಮುದಾಯದ ಒಬ್ಬ ವ್ಯಕ್ತಿ ಅಸಾಮಾನ್ಯ ಒಂದು ಸಾಹಸವನ್ನ ಮಾಡಿ ದುರಂತವನ್ನಪ್ಪಿ ದೈವತ್ವವನ್ನು ಪಡೆದ ವ್ಯಕ್ತಿ. ಕಂಬಳದಲ್ಲಿ ಕೊರಗತನಿಯ ದೈವಕ್ಕೆ ಆರಾಧನೆ ಇದೆ. ಈ ಪೂಕರೆ ಕಂಬಳ ಆಗಿ ಕೋಣಗಳನ್ನು ಓಡಿಸುವುದು ಒಂದು ಕಡೆ ನಡೀತಾ ಇದ್ರೆ, ಇನ್ನೊಂದು ಕಡೆ ನಾಗಬ್ರಹ್ಮ ಮತ್ತು ಕೊರಗತನಿಯ ದೈವಕ್ಕೆ ಆರಾಧನೆ ಇದೆ. ಅದೇ ರೀತಿ ಕಂಬಳದಲ್ಲಿ ಇನ್ನೆರಡು ವಿಶಿಷ್ಟ ದೈವಗಳಿಗೆ ಆರಾಧನೆ ಇದೆ. ನಾಗಬ್ರಹ್ಮನ ಸೇರಿಗೆ ದೈವಗಳು ಅಂತ ನಾವು ಹೇಳ್ತೇವೆ, ನಾಗಬ್ರಹ್ಮನ ಸನ್ನಿಧಿಗೆ ಸೇರಿಕೊಂಡಂತಹ ಇತರ ದೈವಗಳು. ಇದರಲ್ಲಿ ಎರುಬಂಟ ಮತ್ತು ಉರವ ಅಂತ ಹೇಳಿ 2 ದೈವಗಳು. ಎರುಬಂಟ ಅಂದ್ರೆ, ಎರು ಅಂದ್ರೆ ಕೋಣ ಅಂತ ಅರ್ಥ, ಇದು ವೀರ ಕೋಣ ಅನ್ನೋ ಅಂತ ಅರ್ಥ ಎರುಬಂಟ ಅಂದ್ರೆ. ಇನ್ನೊಂದು ಉರವ ಅಂದ್ರೆ ಪ್ಲಫರ್, ಉಳುಮೆಗಾರ ಅಂತ. ಇವರು ಯಾರಂದ್ರೆ, ಈ ಎರುಬಂಟ ಮತ್ತು ಉರವನ ಹಿನ್ನೆಲೆಯಲ್ಲಿ ದೊಡ್ಡ ಕಥಾನಕ ಇದೆ. ಇಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ರೆಂಜಲಾಡಿ ಅನ್ನೋ ಪ್ರದೇಶ ಇದೆ. ಇದೊಂದು ಗುತ್ತು, ಸಣ್ಣ ರಾಜರ ಆಡಳಿತಕ್ಕೆ ಒಳಪಟ್ಟಿತ್ತು. ತುಳುನಾಡಿನಲ್ಲಿ ಸಣ್ಣ ಪುಟ್ಟ ರಾಜರಿದ್ರು. ಮುಖ್ಯ ಅರಸರು ವಿಜಯನಗರ ಸಾಮ್ರಾಜ್ಯದವರು ಇವರೆಲ್ಲಾಗಿದ್ರು. ಅವರಿಗೆ ಕಪ್ಪ ಕಾಣಿಕೆಯನ್ನು ಸಲ್ಲಿಸಿ ಇಲ್ಲಿ ಸುಂದರಸರು ಆಡಳಿತ ಮಾಡ್ತಾ ಇದ್ರು. ಇಲ್ಲಿ ರೆಂಜಲಾಡಿ ಬರಿಕೆಯಲ್ಲಿ ಮಂಜನಾಳೂರು ಎನ್ನುವಂತ ಒಬ್ಬ ಅರಸ ವಂಶದಾತ ಅವರು ಇದ್ರು. ಅವರ ಕೆಲಸಗಾರ ಮೂಲದ ಹುಡುಗ ಬಬ್ಬು ಅಂತ ಕರೀತಾರೆ. ಮೂಲದ ಹುಡುಗ ಅನ್ನೋದು ಬಹುಶಃ ಸ್ವಲ್ಪ ಕೆಳವರ್ಗ ಅನ್ನುವ ಅರ್ಥದಲ್ಲಿ ಬಳಕೆಯಾಗುತ್ತಿತ್ತು ಅಂತ ಹೇಳಿ ನಮ್ಗೆ ಪಾಠದಲ್ಲಿ ಮಾಹಿತಿ ಸಿಗ್ತದೆ. ಆದ್ರೆ ಅವರಿಗೆ ತಂದೆ ಮಗನ ಬಾಂಧವ್ಯ ಇತ್ತು. ಒಂದೊಂದು ಬಬ್ಬುಗೆ ಹುಷಾರಿರುವುದಿಲ್ಲ, ಆದ್ರೂ ಕೂಡ ಅವನು ಬೆಳಗ್ಗಿನ ಜಾವ ಗದ್ದೆಯನ್ನು ನೋಡ್ಕೊಳ್ಳಿಕ್ಕೆ ಬರ್ತಾನೆ. ಇವತ್ತು ಕೆಲಸದ ಹುಡುಗ ಬರ್ಲಿಕ್ಕಿಲ್ಲ ಅಂತ ಅಂದ್ಕೊಂಡು ಮಂಜನಾಳೂರು ಗದ್ದೆಗೆ ಹೋಗ್ತಾರೆ. ಹೋದ್ರೆ ಈ ಹುಡುಗ ಕೆಲಸಕ್ಕೆ ಬಂದಿದ್ದಾನೆ. ಅವರು ಗದರ್ತಾರೆ, ನಿನಗೆ ಹುಷಾರಿರ್ಲಿಲ್ಲ, ನೀನು ಯಾಕೆ ಗದ್ದೆಗೆ ಬಂದೆ ಅಂತ. ಆಗ ಅವನು ಹೇಳ್ತಾನೆ, ನಾನಿರುವ ತನಕ ನೀವು ಕೊಟ್ಟು ಪಿಕ್ಕಾಸನ್ನ ಮುಟ್ಟಬಾರದು, ನಾನೇ ಕೆಲಸ ಮಾಡ್ಬೇಕು ಅಂತ. ಆಗ ಮಂಜನಾಳೂರು ಹೇಳ್ತಾರೆ, ನಿನಗೆ ಇಷ್ಟು ಪ್ರೀತಿ ಇದೆ ಅಲ್ಲ ನನ್ನಲ್ಲಿ, ನಾನು ನಿನಗೆ ಏನು ತಾನೇ ಕೊಡಬಲ್ಲೆ ಅಂತ. ಆಗ ಅವನು ಹೇಳ್ತಾನೆ, ನಮ್ಗೆ ಬೇಕಾದ್ದನ್ನೆಲ್ಲ ನೀವೇ ಕೊಟ್ಟಿದ್ದೀರಿ, ನನಗೆ ಏನು ತಾನೇ ಬೇಕು.
ಆಗ ಮಂಜನಹಳ್ಳಿ ಹೇಳ್ತಾರೆ, ಇಲ್ಲ ನೀನೇನಾದ್ರೂ ಕೇಳು, ನಿನಗೆ ಆಸೆ ಇದ್ರೆ ಕೇಳು, ನಾನು ಅದನ್ನು ಈಡೇರಿಸ್ತೇನೆ ಅಂತ ಹೇಳ್ತಾರೆ. ನೋಡಿ, ಬಬ್ಬುವಿಗೆ ಆಗ ತನ್ನ ಯಾವುದೇ ಆಸೆ ಇರುವುದಿಲ್ಲ. ಆದ್ರೆ ಅವನು ಹೇಳ್ತಾನೆ, ನಮ್ಮದು ಅಂದ್ರೆ ಮಂಜನಹಳ್ಳಿಯವರದ್ದು ಆನೆ ಕುದುರೆಗಳನ್ನು ಕಟ್ಟಿ ಸಾಕಿ ಬೆಳೆಸಿದಂತಹ ವಂಶ ದೊಡ್ಡದು. ಆದ್ರೆ ಈಗ ಎಲ್ಲ ಅರಸು ಪರಂಪರೆ ಎಲ್ಲ ಕಳೆದು ಹೋಗಿ ಏನು ಇಲ್ಲದಾಗಿದೆ. ಹಾಗಾಗಿ ಕೊನೆ ಪಕ್ಷ ನಾವು 2 ಕೋಣ ಕರುಗಳನ್ನು, ಕಂಜಿಗಳನ್ನು ಸಾಕ್ಬೇಕು ಅಂತ. ಅಂದ್ರೆ ಕಂಬಳಕ್ಕೆ ಓಡಿಸ್ಲಿಕ್ಕೆ ಇತ್ಯಾದಿ ಎಲ್ಲ. ಈ ಕಂಬಳದ ಕೋಣಗಳಂದ್ರೆ ಒಂದು ಘನತೆಯ ಪ್ರತೀಕ ಕೂಡ. ಹಾಗೆ ತನ್ನ ಕೆಲಸದಾತನ ಒಂದು ಮಾತಿಗೆ ಒಪ್ಪಿ ಅವರು ಸುಬ್ರಹ್ಮಣ್ಯ ಸಂತೆಗೆ ಹೋಗಿ ಕಂಬಳದ ಕೋಣಗಳನ್ನು 2 ಕರುಗಳನ್ನು ತರಲಿಕ್ಕೆ ಹೋಗ್ತಾರೆ. ಹೋಗುವಾಗ ತುಳುನಾಡಿನಲ್ಲಿ ಒಂದು ಸಂಪ್ರದಾಯ ಹೇಗೆ ಅಂದ್ರೆ ದೇವರಿಗೆ ಪ್ರಾರ್ಥನೆ ಮಾಡಿ ಹೋಗುದು. ಹಾಗಾಗಿ ಮಂಜನಹಳ್ಳೂರು ತನ್ನ ಕುಲದೈವ ಒರಿದೈವ ಧೂಮಾವತಿಗೆ ಪ್ರಾರ್ಥನೆ ಮಾಡ್ತಾರೆ. ತುಪ್ಪದ ದೀಪವನ್ನು ಇಟ್ಟು, ನಮಗೆ ಒಳ್ಳೆಯ ಕೋಣಗಳು ಸಿಕ್ಕಿದ್ರೆ ಹೋಗಿ ಹಿಂದೆ ಬಂದು 1 ತುತ್ತು ಉಂಡು 2ನೇ ತುತ್ತು ಬಾಯಿಗೆ ಇಡುವ ಮೊದಲು ನಿಮಗೆ ನೇಮವನ್ನು ನಡೆಸಲಿಕ್ಕೆ ಅಂದ್ರೆ ಕೋಲವನ್ನು ನಡೆಸಲಿಕ್ಕೆ, ಆರಾಧನೆಯನ್ನು ನಡೆಸಲಿಕ್ಕೆ ಗೊನೆಯನ್ನ ಕಡಿದಿಡ್ತೇನೆ, ಬಾಳೆಗೊನೆಯನ್ನ ಕಡಿದಿಡ್ತೇನೆ ಅಂತ. ನಮ್ಮಲ್ಲಿ ಭೂತಾರಾಧನೆಗೆ ಮೊದಲು ಒಂದು ವಾರ ಮೊದಲೇ ಬಾಳೆಗೊನೆಯನ್ನ ಕಡಿದಿರ್ತಾರೆ ಆ ದೈವಕ್ಕೆ. ಹಾಗೆ ಹರಿಕೆಯನ್ನು ಹೇಳ್ತಾರೆ, ಹೋಗ್ತಾರೆ. ಅವರಿಗೆ ಆರಂಭದಲ್ಲಿ ಒಳ್ಳೆ ಕೋಣ ಸಿಗುವುದಿಲ್ಲ. ಅನಂತರ ದೈವ ಪ್ರೇರಣೆಯಿಂದ ಒಬ್ಬ ಜೋಗಿ ಪುರುಷ ಅಲ್ಲಿ ಬರ್ತಾನೆ. ಅವನ ಸಹಾಯದಿಂದ ತುಂಬಾ ಒಳ್ಳೆಯ ಕೋಣಗಳು ಸಿಗ್ತವೆ. ಅದನ್ನ ಸಾಕಷ್ಟು ದುಡ್ಡು ಕೊಟ್ಟು ತಗೊಂಡು ಬರ್ತಾರೆ. ಬರ್ತಾ ಅವರ ದಾರಿಯಲ್ಲಿ ಅದೇ ಧೂಮಾವತಿ ದೈವದ ಗುಡಿಯ ಎದುರು ಭಾಗಕ್ಕೆ ಬರ್ತಾರೆ. ಆ ಗುಡಿಗೆ ಸಂಬಂಧಿಸಿದಂತಹ ಕೊಟ್ಯ ಅಂತ ನಾವು ಹೇಳ್ತೇವೆ. ಕೊಟ್ಯಕ್ಕೆ ಸಂಬಂಧಿಸಿದಂತಹ ಹಲಸಿನ ಮರ ಅಲ್ಲಿರ್ತದೆ. ಅದರಲ್ಲಿ ಮಂಜನಹಳ್ಳಿ ಹೇಳ್ತಾರೆ, ಹಲಸಿನ ಮರ ಹತ್ತಿ ಹಲಸಿನಕಾಯಿಗಳನ್ನು ಕೊಯ್ಯಿ ಅಂತ ತನ್ನ ಕೆಲಸಗಾರ ಬಬ್ಬುವಿಗೆ. ಆತ ಮರ ಹತ್ತಾನೆ. ಆಗ ಅವನಿಗೆ ಅಲ್ಲಿ ದೈವದ ಕಾರಣಿಕ ಕಾಣಿಸ್ತದೆ. ಆತ ಹೇಳ್ತಾನೆ, ಒಡೆಯ ನನಗೆ ಕಾರಣಿಕ ಕಾಣಿಸ್ತಿದೆ ಅಂತ. ಆಗ ಹೇಳ್ತಾರೆ ಬಬ್ಬು, ಹಾಗಾದ್ರೆ ಕಾಯಿಯನ್ನ ಕೊಯ್ಬೇಡ, ಹಣ್ಣು ಮೊದಲು ಸಂಪ್ರದಾಯ ಯಾವುದೇ ದೇವರಿಗೆ ದೈವಕ್ಕೆ ಬಿಟ್ಟ ಮರದಲ್ಲಿ ಹಣ್ಣು ನೆಲಕ್ಕೆ ಬಿದ್ರೆ ಅದನ್ನು ಯಾರು ಸಮಯದಲ್ಲಿ ಹಣ್ಣನ್ನು ಕೊಯ್ಯಿ ಹಣ್ಣನ್ನು ಜಿಲ್ಲಾಧಿಕಾರಿಗೆ ನೆಲಕ್ಕೆ ಬೀಳದ ಹಣ್ಣು ಹಾಗೆ ದೈವಕ್ಕೆ ಕಂಬಳವನ್ನು ಆದ್ರೆ ಅದನ್ನು ಕೊಯ್ದು ಪ್ರಾರಂಭ ಇದ್ದಾರೆ. ಅದನ್ನ ಕೋಣಗಳಿಗೆ ಆಗ್ಲೇ ಕೂಡ ತಮ್ಮ ಮಹತಿಯಲ್ಲಿ ಕೋಣಗಳನ್ನು ಕಟ್ತಾರೆ. ಆ ಜಲ್ಲಿಕಟ್ಟಿ ದೈವಕ್ಕೆ ಎಲ್ಲಕ್ಕಿಂತ ಹೆಚ್ಚಿನ ತಮಗೆ ಹೇಳಿದ ಹರಿಕೆಯನ್ನು ಹೇಳಿದ್ದು ಹಾಗೆ 1 ಕಂಬಳ 2 ಸುತ್ತು ತಿನ್ನುವ ಮೊದಲು ಕಂಬಳದಲ್ಲಿ ಕಳಿಸ್ತೇನೆ ಅಂತಲ್ವ ಗೊನೆಯ. ಕಂಬಳ ಅಂದ್ರೆ ಕೇವಲ ಓಟಗಳ ಸ್ಪರ್ಧೆ ಅಲ್ಲ, ಕೋಣಗಳ ಓಟ ದೈವತೆಯನ್ನು ಏನು ಮತ್ತು ಅವರು ಟಿವಿಗಳಲ್ಲಿ ಓಡಿಸಲಿಕ್ಕೆ ನೋಡಿಲ್ಲ. ಈ ಓಡಿಸಲಿಕ್ಕೆ ಕರೆ ಬರ್ತದೆ. ಈಗ ಇದಕ್ಕೆ ಒಂದು 250 ವರ್ಷಗಳ ಇತಿಹಾಸ. ಕಂಬಳ ಕೋರಿಯಲ್ಲಿ ಕೋಣಗಳ ಓಡಿಸುತ್ತಾರೆ. ಕೋಣಗಳನ್ನು ಓಡಿಸಲು ಒಂದೇ ಒಂದು ಕೋಣ ಗದ್ದೆಯಲ್ಲಿ ಕಟ್ಟಿಲ್ಲ, ಒಂದು ಘನತೆಯ ಮತ್ತು ಒಬ್ಬ ವ್ಯಕ್ತಿ ಕರೆ ಬಂದ್ರೆ ಹೋಗುದು ಒಂದು ಘನತೆಯ ವಿಚಾರ. ಮತ್ತು ಹಿಂಸೆ ಇಲ್ಲ. ಈ 2 ಕೋಣಗಳನ್ನು ಹಿಡಿದುಕೊಂಡು ಈಗ ಉಳುಮೆ ಮಾಡುವಾಗಾದ್ರೂ ಕೋಣಗಳು ಕೆಳಗೆ ಮಲಗ್ತವೆ. ಕಂಬಳ ಗದ್ದೆ ಇರುವುದಿಲ್ಲ. ಯಾಕೆಂದ್ರೆ ಅದನ್ನು ಕೋಣಗಳ ಸ್ಪರ್ಧೆಯಲ್ಲಿ 4 ವಿಧ ಇದೆ. ಆದ್ರೆ ಆ ಕಣೆಹಲಗೆ ಮತ್ತು ಅಡ್ಡಪಾಳ ಎನ್ನುವ 2 ಹಂತದಲ್ಲಿ ನೇರವಾಗಿ ಓಡಿಸುವುದು ನೀವೆಲ್ಲ. ಆಮೇಲೆ ಹಗ್ಗದ ಓಟ ಮತ್ತು ನೇಗಿಲ ಓಟ ಅಂತ. ಆದ್ರೆ ತನ್ನ ವೇಗವನ್ನು ಗಳಿಸುವ ಸಲುವಾಗಿ ಆರಂಭದಲ್ಲಿ ಹಠ ಮಾಡಿ ಆ ಕೋಣಗಳನ್ನು ನೋಡಿ. ಆಗ ಇಡೀ ಕಂಬಳದ ಓಟ 12-13 ಸೆಕೆಂಡ್ ಮುಗಿತದೆ. ತುಳುನಾಡಿನಲ್ಲಿ 12-13 ಸೆಕೆಂಡ್ ದೈವಗಳ ಓಡುವಾಗ ಆರಂಭದಲ್ಲಿ ಯಾವಾಗ ಮೊದಲು ಆದ್ರೂ ಕೂಡ ಸಾಮಾನ್ಯವಾಗಿ ಎಷ್ಟು ಹಿಂಸೆ ದೈವಗಳ ಅಂದ್ರೆ ದೇವರುಗಳ ಮತ್ತು ಕಂಬಳ ಕೋಣಕ್ಕೆ ಅನುಗ್ರಹಕ್ಕೆ ಮತ್ತೆ ಕಂಬಳ ಗದ್ದೆ ಅಪವಿತ್ರ. ಇಲ್ಲಿ ಗದ್ದೆಯಲ್ಲಿ ಮಾಯವಾದಂತಹ ರಕ್ತವರ್ಣದ ದೈವ ಕೋಣಗಳಿಗೆ. ನಂತರ ಕೋಣ ಏರು ಕಡಿಯ ದೈವವಾಗಿ ಸಣ್ಣ ಕೋಣಗಳು ನಿಲ್ಲುದು ಆರಂಭದಲ್ಲಿ ಸಾಂಕೇತಿಕವಾಗಿ ಒಂದು ದೈವ ಬಂಟ ಅಂತ. ಆದ್ರೆ ಈಗ ಅದನ್ನು ನಿಲ್ಲಿಸಿ ಅದನ್ನ ಬಹಳ ಸುಸಂಸ್ಕೃತ ಮತ್ತು ದೈವತ್ವ ನಡೆದಿದೆ. ಎಲ್ಲಕ್ಕಿಂತ ಹೆಚ್ಚು ಇದು ಕೇವಲ ಕೋಳಿಯೂರು ಕಂಬಳ ಗದ್ದೆಯಲ್ಲಿ 2 ಕಲ್ಲುಗಳಿವೆ. ಅದು ಸುಮಾರು ಕೋಣಗಳ ಹಾಗೆ ಕಾಣಿಸ್ತದೆ. ಅದನ್ನ ಎರುಮಾಜಿನ ಕಲ್ಲು ಅಂತ ಕರೀತಾರೆ.
ಇದು ಎಷ್ಟು ಕೋಣಗಳು ಮಾಯವಾದ ಕಲ್ಲು ಅಂತ ಅದನ್ನು ಕರೀತಾರೆ. ಅದೇ ರೀತಿ ಕಂಬಳ ಅಂದ್ರೆ ಕಲ್ಲು ಅಂತಿದೆ, ಅದು ಮೂಲದವನ ಕಲ್ಲು ಉರವನ ಕಲ್ಲು. ಅದು ಕಂಪ ಅಂದ್ರೆ ಒಂದು ನೀರಿನ ಗುಂಡಿ ಗದ್ದೆ ಕಂಪ ಕೊಲ ಅಂತ ಮಾಡಿ, ಯಾಕಂದ್ರೆ ಬೀಡಿನವನು ಮಾಯವಾದ ಕಲ್ಲನ್ನು ನೀರಿನ ಗುಂಡಿ. ಅದೇ ರೀತಿ ವಿವೇಕರ ಈ ಮೊದಲಾದವರು ನಡೆದಿತ್ತು ಅನ್ನೋದು ಒಂದು ಸಾಕ್ಷಿಯಾಗಿ ನಿಲ್ತದೆ. ಆದ್ರೆ ಅವರುಗಳಿಗೆ ಗದ್ದೆಯಲ್ಲಿ ಕಂಪದ ಕಳ ಅಲ್ಲಿ ಅಂದ್ರೆ ಸ್ಪರ್ಧೆ ಇದೆ ಅಲ್ಲ, ಕಳ ಅಲ್ವಾ, ಹಾಗಾಗಿ ಕಂಪ ಕಳ ಅನ್ನೋ ಅರ್ಥದಲ್ಲಿ ಅದನ್ನು ಸ್ವಲ್ಪ ಆತನಿಗೆ ಕೂಡ ದೈವವಾಗಿ ಕಂಬಳ ಗದ್ದೆಯವರು ಈ ಕಂಬಳ ದೈವಕ್ಕೆ ಕೂಡ ಪೂಕರೆ ಕಂಬಳ ಬಹಳ ಮುಖ್ಯವಾದ ಆ ಪೂಕರೆ ಕಂಬಳ ಏನು ಶೌಚವನ್ನ ಪೂಕರೆ ಕಂಬವನ್ನ ಗದ್ದೆಯಲ್ಲಿ ಈ ಕಂಬಳದಲ್ಲಿ ಕಳ ಅನ್ನುವ ಇದು ಧಾರ್ಮಿಕ ಸಮನ್ವಯತೆಯ ಒಂದು ಕ್ಷೇತ್ರವಾಗಿದೆ. ನಾನು ಈ ಬಗ್ಗೆ ಅಧ್ಯಯನ ಕಂಬಳ ಓಡಿಸುವ ವಸತಿಯನ್ನು ಕೊಟ್ಟಿದ್ದೇನೆ. ತುಂಬಾ ಜನ ಕಂಬಳ ಕೋಣಗಳನ್ನು ಸ್ಪರ್ಧೆ ಉಂಟಲ್ಲ, ಸುಮಾರು ಇದರಲ್ಲಿ ದೊಡ್ಡ ಗದ್ದೆ ಜನ ಜೈನರು ಕೋಣಗಳನ್ನು ತರ್ತಾರೆ, ಕಂಬಳ ಗದ್ದೆ ಮುಂದಾಳ ಗದ್ದೆಗೆ ಕಂಡ ವರ್ಗದವರು ಇರ್ತಾರೆ. ತುಂಬಾ ಗದ್ದೆ ಅಂತ ಹೇಳುದಿಲ್ಲ ತುಳುವಿನಲ್ಲಿ, ಕಂಡ ಅಂತ ಜಾತಿ ಭೇದ ಇಲ್ಲ. ಕಂಡ ಕೋಣಗಳನ್ನು ಓಡಿಸ್ಲಿಕ್ಕೆ ಕೂಡ ಜಾತಿ ಭೇದ, ಕಂಡ ಅಡ್ಡಿ ಇಲ್ಲ. ಕಂಪ ಅಂತ ತುಳುವಿನಲ್ಲಿ ಹೆಚ್ಚಿನ ಬಿಲ್ಲವ ಸಮುದಾಯ, ಕಂಡ ಕಂಬಳ ಕಂಬಳ ಇದ್ದಾರೆ, ಜೈನ್ಸ್ ಇದ್ದಾರೆ, ಭಾಷಾಶಾಸ್ತ್ರದ ಹಿನ್ನೆಲೆಯನ್ನು ಎಲ್ಲ ಪದ ಆ ಕಡೆ ಮಾಡ ಮಾಡ ಕಂಬಳದಲ್ಲಿ ಓಡಿಸ್ತಾರೆ. ಅದೇ ಕೋಣಗಳನ್ನು ಒಟ್ಟಿಗೆ ಓಡಿಸುವ ಪದ್ಧತಿ ಇಲ್ಲ. ವೇಗದ ಆಧಾರದಲ್ಲಿ ಅವರಿಗೆ ಯಾರು ಕೋಣಗಳನ್ನ ಈಗ ನಮ್ಮ ಓಟದ ವಿದ್ವಾಂಸರು ಒಪ್ಪಿಕೊಂಡಿದ್ದಾರೆ. ಒಂದೊಮ್ಮೆ ಜೋಡುತ್ತಾರೆ ಅಂತ ಮಾಡಿದ್ರೆ ಪಕ್ಕ ಎರಡು ಗದ್ದೆಯನ್ನು ನಿರ್ಮಾಣ ಮಾಡಿರ್ತಾರೆ. ಅದರಲ್ಲಿ 800 ವರ್ಷಗಳ ಹಿಂದಿನ ಅಲ್ಲಿ ಕೂಡ ವೇಗವೇ ಮುಖ್ಯ ಆಗಿರುತ್ತೆ. ಶಾಸ್ತ್ರದಲ್ಲಿ ಬಂದಿದೆ, ವೇಗದ ಆಧಾರದಲ್ಲಿ ಮೊದಲೇ ಖಂಡಿತ ಸುಮಾರು 900 ವರ್ಷಗಳ ಇತಿಹಾಸವನ್ನು ಖಂಡಿತವಾಗಿ ಹೇಳ್ತಾರೆ. ಆದ್ರೆ ಈ ಉಡುಪಿ ತಾಲೂಕಿನ ಕೆಂಜೂರು ಸಮೀಪದ ಉಡುಪಿ ಆಳುಪರಾಣಿ ಸಾಂಸ್ಕೃತಿಕವಾಗಿ ಕಂಬಳದ ಮೊದಲ ಉಲ್ಲೇಖ 304 ಕಂಬಳಕ್ಕೆ 2 ಎತ್ತು ಕರೆ ತರಬಹುದು. ಎಲ್ಲ ಜಾತಿ ವರ್ಗದ ಕಾಲ 1200 ಕೊಂಕಣ್ ಅಂದ್ರೆ 800 ವರ್ಷಗಳ ಹಿಂದೆ ಇದ್ದದಕ್ಕೆ ದಾಖಲೆ. ಜೈನ್ಸ್ ಇದ್ದಾರೆ, ಬಣ್ಣ ಸಾಮಾನ್ಯವಾಗಿ ಕಂಬಳ ಕೆಲವೇ ಸಮುದಾಯ ಬೆಳೆ ಬಿತ್ತನೆ ಹಾಗಾಗಿ ಅಲ್ಲಿ ಕ್ಷೇತ್ರ ಕಾರ್ಯ ಮಾಡಿ ಅಧ್ಯಯನ ಮಾಡಿ ಕಂಬಳ ನಡೆಯುವುದು ಕೂಡ ಒಂದಿನ ಇನ್ನೇನು ಗೊತ್ತಾಗಿಲ್ಲ. ಸುಗ್ಗಿ ಬಿತ್ತನೆ ಮಾಡಲಿಕ್ಕೆ ಹೇಳ್ತಿದ್ದಾರೆ ಏನು ಅಂತ. ಕಂಬಳ ಮಾಡಿದವರು ಇದರ ಅಂಕಿಅಂಶಗಳನ್ನ ಸಂಗ್ರಹ ಮಾಡಿದ್ದೇವೆ. ಆ ಕಂಬಳ ಕೋರಿ ಅಂದ್ರೆ ಆಮೇಲೆ ಗದ್ದೆಯನ್ನು ಓಡಿಸುವುದು ಬಹಳ ಸಿದ್ಧಪಡಿಸಿದ ದಿವಸ, ಕೊನೆಯ ಅದರಲ್ಲಿ ಬಹುಮಾನ ಪಡೆದವರೆಲ್ಲ ತುಂಬಾ ಬೇರೆ ಬೇರೆ ಕಂಬಳ ಕೋರಿ ಅಂತ ಹೇಳುದು. ಅಲ್ಲಿ ಬಹಳ ಕಂಬಳ ಕೋರಿ ಕನ್ನಡಿ ಕಟ್ಟೆ ಗದ್ದೆಯ ಮದುವೆ, ಆ ಹಬ್ಬಕ್ಕೆ ಗದ್ದೆಯ ಮದುವೆ, ಅದೇ ರೀತಿ ಮದುಮಗಳು ಬಹುಮಾನ ಪಡೆದಿದ್ದಾರೆ. ಮದುಮಗ ಯಾರು ಕೇಳಿದ್ರೆ ಆಮೇಲೆ ಬೆಳ್ಳಾರೆಯ ಪೂಕರೆ ಕಂಬಳ ಜಮಾಲುದ್ದೀನ್ ಒಂದು ಹೂವಿನಿಂದ ಅಲಂಕರಿಸಿದಂತಹ ಒಂದು ಕಂಬ. ಅದೇ ರೀತಿ ಇದ್ದಾರೆ, ವೆಲೇರಿಯನ್ ಸಂತಾನ ಮದುಮಗಳು, ಆಮೇಲೆ 90 ಕೋಣಗಳ ಜಾತಕೀಯ ಅನೇಕ ಬಹುಮಾನಗಳನ್ನು ಪ್ರತೀಕ ಗದ್ದೆ ಒಡೆಯರು ತುಳುನಾಡಿನ ಅಧಿದೈವ ನಾಗಬೇರ್ಮೇಲೆ ಅಂತ ಇದ್ದಾರೆ. ತುಳುನಾಡಿನ ಬಹಳ ಗುಣಪಾಲಕರವಾದ ಅಧಿಕೃತವಾದ ದೈವ. ಈ ಕಂಬಳ ನಾಗಬೇರ್ಮೇರಿಗೆ ಅಲ್ಲಿ ಯಾವುದೇ ಕಾರ್ಯವನ್ನು ಆರಂಭ ಮಾಡಬೇಕು ಶಿಸ್ತಿನಿಂದ. ಬೆಲೆ ಸರಿಯಾಗಿ ಬರಬೇಕು. ಬಹಳಷ್ಟು ಕಂಬಳದ ಕೋಣಗಳಿಗಾಗಲಿ ಜನರಿಗಾಗಲಿ ತೊಂದರೆ ಬಲವಾದ ನೆಲೆಗಟ್ಟನ್ನು ಬಿತ್ತನೆ ಮಾಡುವ ಗುಣಪಾಲಕರ ನಾಗಬ್ರಹ್ಮನ ಎಲ್ಲರೂ ವಿವಾದ ಬಂದಾಗ ಅವರು ನಾಗಬ್ರಹ್ಮನ ಆರಾಧನೆ, ಆತನ ಧ್ವಜವರಿಗೆ ಕಂಬ ಭೂಮಾಲಿಕರ ಒಡೆತನಕ್ಕೆ ಸಂಬಂಧಿಸಿದ್ದು, ಆಮೇಲೆ ಶೋಷಣೆ ಇದೆ, ಫಲವಂತಿಕೆ ಆಚರಣೆ ಅಂತ ಹಾಗೆ ನೋಡಿದ್ರೆ ಬಿಡಿಮಲೆ ಅವರಿಗೆ ಆಗಾಗ ಜಾತಿ ವಿವಾದಗಳು ಹೊಗೆಯಾಗ್ತಾ ಇದೆ. ಕಂಬ ಹೇಗೆ ಗಮನಿಸಿರ್ಬೋದು. ಆದ್ರೆ ಇದನ್ನ ಸಣ್ಣಗೆ ಮಾಡುವಂತ ಕೆಲಸ ಸಾಮಾನ್ಯವಾಗಿ ಅಡಿಕೆ ಮರದಿಂದ ಇದನ್ನು ಕಂಬಳ ಸ್ಪರ್ಧೆಯಾಗಿ ಮಾಡುವಾಗ ಕೂಡ ಹೊತ್ತು ಕೋಣಗಳನ್ನು ಬೆಳಗ್ಗೆಗೆ ಇಳಿಸುವ ಬಡಗಿಗಳು ಕೆಲಸಕ್ಕೆ ಅವರು ನಾವು ಫೋಟೋ ಹಾಕಿ ತೋರಿಸಬಹುದಿತ್ತು. ಇದರಲ್ಲಿ ಆಯಾ ಊರಿನ ಎಲ್ಲ ಜಾತಿ ಜನ ವರ್ಗದ ಜನವಾಗಿ ಮಾಡಬೇಕಾದ್ರೆ 14 ಜನ ವರ್ಗದ ಜನ ಜಾತಿ ವರ್ಗದ ಸರ್ವಧರ್ಮದ ಒಂದು ಪ್ರಾರ್ಥನೆಯನ್ನು ಮಾಡ್ತಾರೆ. ಈಗ ಎಲ್ಲ ಅಷ್ಟು ಜಾತಿಯ ಜನರು ಮಾಡಿದ ಗದ್ದೆಗೆ ಇಳಿಸುವ ಮೊದಲು ಗದ್ದೆಗೆ ಹಾಲು ತಯಾರುಗಾರವನ್ನು ಇತ್ಯಾದಿ ಪದ್ಧತಿ. ಅದೇ ಮನೆಗಳಲ್ಲಿ ಫಲವಂತಿಕೆ ಆಚರಣೆ.
ಅವನು ಬೆಳಗ್ಗೆ ಬಂದು ಊರನ್ನು ಸಿಗ್ತದೆ ತುಳುನಾಡಿನಲ್ಲಿ. ಇದು ಫಲವಂತಿಕೆ ಆಚರಣೆ ಹೇಳೋದಕ್ಕೆ ಸಾಕ್ಷಿಯಾಗಿ ಮಾಡ್ಲಿಕ್ಕೆ ಇದೆ. ತಮಿಳಿನಲ್ಲಿ ಕುರಲ್ ಅಂತ ಇದೆ, ನೆಲೆಗಳನ್ನು ತುಳುವಿನಲ್ಲಿ ಊರಲ್ಲಿ ಕೆಳಗಿನ ನೆಲೆ ಸುತ್ತಿನ ಗೇಣೆ ಅಂತ ಕರೀತಾರೆ. ಫಲವಂತಿಕೆಯ ಸೂಚನೆ ಫಲವಂತಿಕೆ ಆಚರಣೆ ಕರೆದು ಬಂದಾಗ ಕಂಬಳಕ್ಕೆ ಹೋಗುವಾಗ ಗದ್ದೆಯನ್ನ ಕಂಬಳದಿಂದ ಹಿಂದೆ ಬರುವಾಗ ಒಡತಿ ಹಿಂದಿನ ದಿವಸವೇ ಎಲ್ಲ ಸಿದ್ಧತೆಗಳಾಗುತ್ತದೆ. ಸೂಚನೆ ಇದೆ. ಕಂಬಳವನ್ನು ಅದನ್ನು ನೀರಿನಲ್ಲಿ ಕಲಸಿ ಗದ್ದೆಯ ಸುತ್ತ ಬಿತ್ತನೆ ಮಾತ್ರ ಅಲ್ಲಲ್ಲಿ ಬರೀತಾರೆ. ಫಲವಂತಿಕೆ ಇಲ್ಲಿ ಸ್ಪಷ್ಟವಾಗಿ ಸಾಕಷ್ಟು ಅಲಂಕಾರ ಮಾಡ್ತಾರೆ. ಅನಂತರ ಅದನ್ನ ಕಾವಲು ಕಾಯುವ ಪದ್ಧತಿ ಇದ್ದ ಬಗ್ಗೆ ನಮಗೆ ಮಾಹಿತಿ ಸಿಗ್ತದಷ್ಟೇ. ಈಗ ಅಂತ ಕಾವಲು ಕಾಯುವ ಪ್ರಸಂಗ ಇಲ್ಲ. ಅದನ್ನು ಪನಿಕುಲ್ಲುನೆ ಅಂತ ಹೇಳ್ತಾರೆ. ಅಂದ್ರೆ ಹನಿ ಕಾಯುದು, ಹನಿಗೆ ಕುಳಿತುಕೊಳ್ಳುದು ಅಂತ. ಅದೇ ರೀತಿ ಪನಿಕುಲ್ಲುನೆ ಅಂದ್ರೆ ಇನ್ನೊಂದು ಅರ್ಥ ಇದೆ. ಈ ಪನಿಕುಲ್ಲುನೆ ಅನ್ನೋದಕ್ಕೆ ತುಳುವಿನಲ್ಲಿ ಎರಡು ಅರ್ಥ ಇದೆ. ಪನಿ ಅಂದ್ರೆ ಹನಿ ಅಂತ ಒಂದು ಅರ್ಥ, ಕುಳ್ಳುನೆ ಅಂದ್ರೆ ಕುಳಿತುಕೊಳ್ಳುದು ಅಂದ್ರೆ ಹನಿ ಕಾಯುದು ಅಂತ. ಇನ್ನೊಂದು ಅರ್ಥ ಪನಿ ಅಂದ್ರೆ ಸ್ವಲ್ಪ, ಕುಳ್ಳುನೆ ಅಂದ್ರೆ ಕುಳಿತುಕೊಳ್ಳುದು. ಇಲ್ಲ, ಈ ಕೋಣಗಳನ್ನು ಬಹಳ ಪ್ರೀತಿಯಿಂದ ಸಾಕ್ತಾರೆ ಅಂತ ಅರ್ಥ. ಈ ಕೋಣಗಳನ್ನ ದೊಡ್ಡದಾದ ಮೇಲೆ ಓಡಿಸಲಿಕ್ಕಾಗಲಿ ಮಾಡಿದ ಮೇಲೆ ಟ್ರೈನ್ ಮಾಡ್ಲಿಕ್ಕಾಗುದಿಲ್ಲ. ಅಲ್ಲಿ ಕಾಯುವವರು ಅಲ್ಲಿ ಸಾಕ್ತಾರೆ. ತಿಂಡಿಯನ್ನು ಎಷ್ಟು ಈ ಕೋಣಗಳ ಬಗ್ಗೆ ಪ್ರೀತಿ ಕೋಣಗಳೇ ಇರ್ಬೋದು. ಇವುಗಳನ್ನ ತಮ್ಮ ಮನೆ ಹೇಳ್ತಾರೆ. ಎಷ್ಟೋ ಜನ ಒಬ್ಬ ಮಗ ಇದ್ರೆ ಅವ್ರು ಹೇಳ್ಕೊಳ್ತಾರೆ, ಆ ಮನೆಯ ಗದ್ದೆಯನ್ನ ಕಾಯ್ಲಿಕ್ಕೆ ಮಗ ಅದರ ಕೋಣಗಳು ಅವು ಹಟ್ಟಿಯಲ್ಲಿ ಕ್ಷೇತ್ರ ಕಾರ್ಯ ಮಾಡಿದಲ್ಲೆಲ್ಲ ನಮ್ಮ ಕಡೆ ಕೆಲವರು ಸಾಕ್ತಾರೆ. ಮನೆ ಮಗನನ್ನು ಎಲ್ಲ ಆಗಿ ಸ್ವಲ್ಪ ಉಳುಮೆ ಮಾಡಿ ಹುರುಳಿಯನ್ನ ಬೇಯಿಸಿಕೊಟ್ಟು ಚೆನ್ನಾಗಿ ಪ್ರಸಂಗ ಎಲ್ಲ ವ್ಯಾಯಾಮ ಸಾಂಕೇತಿಕವಾಗಿ ಮೇಲೆ ನಾವು ಇವುಗಳನ್ನು ಬಹಳ ಸಣ್ಣದಿಲ್ಲ. ಇದಕ್ಕೆ ನೋಡ್ಕೊಳ್ಳಿಕ್ಕಾಗಿ ಒಬ್ಬರನ್ನ ಆಚರಣೆ ಇಲ್ಲ. ಅವರಿಗೆ ಸಾಕಷ್ಟು ತಿಳುವಳಿಕೆ. ಈಗ ಪ್ರಸ್ತುತ ಸಂಬಳ ಪದಿಕುಲ್ಲನ ಆಚರಣೆ ತಿಂಗಳ ವೇತನ ಅಂದ್ರೆ ಒಳ್ಳೆಯ ಹೇಳಿದ್ದು ಈ ಬಗ್ಗೆ ಆಮೇಲೆ ಓಡಿಸುವವರಿಗೆ ಕೂಡ ಬಹಳ ಸಂಭಾವನೆ ಇದೆ. ವಾಸ್ತವದಲ್ಲಿ ಬಹುಮಾನ ಬಂದಾಗ ಓಡಿಸಿದ ಕಾಯುದು ಕೋಣಗಳ ಒಡೆಯುವುದು ಕ್ಷೇತ್ರ ಕಾರ್ಯ ನಡೆಸಿ ಬಹುಮಾನ ಒಡೆಯಲಿಗೆ ಮಾತ್ರ ಅಲ್ಲ. ಹಾಗಾಗಿ ಅದು ಅವರಿಗೆ ಸುಮಾರು ಕೋಣಗಳನ್ನು ಹೊರಗಡೆ ಮಾಡಬೇಕು. 6-7 ಲಕ್ಷ ನಮ್ಮ ಕೊಳ್ಳೂರು ಕಂಬಳದಲ್ಲಿ ಉಳುಮೆ ಕೋಣಗಳನ್ನು ಸಾಕುವರು ಬಹಳ ಕಡಿಮೆ. ಕೋಣಗಳನ್ನು ಅಂತ ಅವರು ಕೂಡ ನಮ್ಮ ಪನಿಕುಲ್ಲನೆ ಕಾರ್ಯವನ್ನು ಮಾಡ್ತಾ ಇದ್ರು. ಒಂದಷ್ಟು ಜನ ಕೋಣಗಳನ್ನು ಓಡಿಸುವ ಕೋಣಗಳನ್ನು ಸೇರ್ತಿದ್ದಾರೆ. ಒಂದೊಂದು ಕೋಣಕ್ಕೆ 6-7 ಲಕ್ಷ ಖರ್ಚು ಮಾಡಿ ಕಾಯ್ದಿಲ್ಲ. ಇರುವಂತ ಪ್ರೀತಿ ಅಲ್ಲಿ ಶೋಷಣೆ ಇರ್ಲಿಲ್ಲ. ಆ ಕೋಣಗಳಲ್ಲಿ ಕೂಡ ಕೆಲವರು ಹೇಳುವ ಹಾಗೆ ಕಂಬಳ ಕೋಣಗಳ ಮೊದಲು ಹೊರಗರನ್ನು ಓಡಿಸ್ತಾರೆ. ಇದನ್ನು ಕೋಣಗಳಿಗಾಗಿ ಕೃತಕವಾದ ಒಂದು ಕೊಳವನ್ನು ತಯಾರು ಮಾಡಿ ಸ್ನಾನ ಎಲ್ಲ ಮಾಡಿ ಅನಂತರ ಕೂಡ ನಾನು ತುಂಬಾ ಜನರಲ್ಲಿ ಪದ್ಧತಿಯಲ್ಲಿ ಅಜಲು ಪದ್ಧತಿಗೂ ಕಂಬಳಕ್ಕೂ ಸಂಬಂಧವೇ ಇಲ್ಲ. ಕಂಬಳ ಅನ್ನೋದೊಂದು ಕೋಣಗಳನ್ನು ಮನೆ ಮಕ್ಕಳ ಹಾಗೆ ಪ್ರೀತಿಯಿಂದ ಸಾಕ್ತಾರೆ. ಈಗ ಕೂಡ ಮತ್ತು ಈ ಕಂಬಳಗಳಿಗೆ ವಯಸ್ಸಾದಾಗ ಇವುಗಳನ್ನು ಕಟುಕರಿಗೆ ಕೊಡುವುದಿಲ್ಲ. ತಮ್ಮ ಮನೆಯಲ್ಲಿ ತನಕ ಸಾಕಿ ಅವರನ್ನು ಗೌರವದಿಂದ ಬಿತ್ತನೆಗೆ ಸಿದ್ಧ ಮಾಡಿದ ಕೊನೆಯ ದಿವಸದ ಹಬ್ಬ ಸಮಾಧಿ ಮಾಡ್ತಾರೆ. ಆಮೇಲೆ ಅದರ ಮೇಲೆ ಮರವನ್ನು ನೆಟ್ಟು ಹಲಸಿನ ಮರವನ್ನು ಪ್ರತೀಕವಾಗಿ ಮರವನ್ನು ಗದ್ದೆಯ ನಡುವೆ ಹುಗಿತಾ ಇದ್ರು. ಕೋಣಗಳನ್ನು ಎಂದು ಕೂಡ ಪ್ರಾಣಿಗಳಾಗಿ ತುಂಬಾ ಗದ್ದೆಯನ್ನು ಕೂಡ ಕೋಣಗಳು ಬೇಕು. ಬೆಳೆ ಬೆಳೆಯುವ ಮಣ್ಣಿನ ಬಿತ್ತನೆಯ ದಿವಸ ಅದನ್ನು ಮದುಮಗಳು ಮಾಡಿ ಆ ಗದ್ದೆಯ ಕೋರಿಯನ್ನ ಎಲ್ಲ ಮದುವೆ ಅಂತ ಮಾಡಿ ಸಂಭ್ರಮಿಸಿದ್ದಾರೆ. ಕಂಬಳ ತಮ್ಮ ಜೀವನದ ಅವಿಭಾಜ್ಯ ಅಂಗವಾಗಿದೆ. ಇವುಗಳೆಲ್ಲ ನಾಗಬ್ರಹ್ಮನ ಪ್ರತಿ ಕೋಣಗಳನ್ನು ಮನೆ ಮಧ್ಯವನ್ನು ಹುಗಿದಾಗ ನಂತರ ಯಾರು ನೋಡುವವರು ದೈವದ ಸೇವಾರ್ಥವಾಗಿ ಕೋಣಗಳನ್ನು ಒಂದು ಸುತ್ತು ಕೋಣನ ಕೋಣೆಗಳು ಒಂದೇ ಒಂದು ವ್ಯಕ್ತಿ ಸತ್ತಿಲ್ಲ. ಹಾಗಾಗಿ ಅಲ್ಲಿ ಕಂಬಳದ ಓಟ ಆರಂಭ ಅಲ್ಲೇ ಪಕ್ಕವೇ ಕಂಬಳ ಜಗತ್ತಿನ ಜನ ಬಹುತೇಕ ಎಲ್ಲ ಕೋಣಗಳ ಹಾದು ಎಲ್ಲಿ ಕೂಡ ಆರಂಭ. ಯಾಕಂದ್ರೆ ಈ ಕೋಣಗಳಿಗೆ ಓಡಿಸುವ ಮೊದಲೇ ತರಬೇತಿಯಾಗಿರುತ್ತದೆ. ಇದು ಕೂಡ ತರಬೇತಿ ಆರಂಭ ಆದ್ರೆ ಹಾಗೆ ಎಲ್ಲವೂ ದೇವರುಗಳ ಪ್ರೀತಿಯ ಕೋಣಗಳು ಹೇಳಿದ ಹಾಗೆ ಕೇಳ್ತಾರೆ. ಹಾಗೆ ಅವುಗಳು ಕೂಡ ಹೇಳಿದ ತುಳುನಾಡಿನ ಕೋಣಗಳು ವೇಗವಾಗಿ ಓಡಿ ಬಂದಾಗ ಒಂದು ಹತ್ತಿ ನಿಲ್ಲುವಂತಹ ಮಣ್ಣಿನಿಗೆ ಮಾತ್ರ ಆಗಿರಲಿಲ್ಲ.
ಬೇರೆ ದೈವಗಳಿಗೆ ಬ್ಯಾಲೆನ್ಸ್ ಕೂಡ ಇರ್ತದೆ. ಕೊರಗದಲ್ಲಿಯ ಮೂಲತಃ ಒಂದೆರಡು ಸಲ ಸಮುದಾಯದ ಒಬ್ಬ ವ್ಯಕ್ತಿ ಹೋಗುದುಂಟು. ಎಲ್ಲಿ ಕೂಡ ಬೇರೆಯವರಿಗೆ ಹಾಯುವಷ್ಟು ನೋವಾಗುವಲ್ಲಿ ದೈವತ್ವದ ಇತಿಹಾಸದಲ್ಲಿ ನಡೆಯಲಿಲ್ಲ. ಕಂಬಳದಲ್ಲಿ ದೈವಕ್ಕೆ ಆರಾಧನೆ ಹೇಗೆ ಸಾಕ್ತಾರೆ, ಕಂಬಳ ಕೋಣಗಳನ್ನು ಓಡಿಸುವುದು ಒಂದು ಕಡೆ ನಡೀತಾ ಇದೆ, ಇನ್ನೊಂದು ಕಡೆ ನೇರವಾಗಿ ಹಿಂಸೆ ಇದೆ ಅಂತ. ಅದೇ ರೀತಿ ಕಂಬಳದಲ್ಲಿ ಇನ್ನೆರಡು ವಿಶಿಷ್ಟ ದೈವಗಳಿಗೆ ಆರಾಧನೆ ನೋಡ್ಬೇಕಲ್ಲ. ನಾಗಬ್ರಹ್ಮನ ದೈವಗಳು ಅಂತ ನಾವು ನಾಗಬ್ರಹ್ಮನ ಎರಡು ಓಟಗಳಂತಹ ಇತರ ದೈವಗಳು ಹಗ್ಗದ ಓಟ ಮತ್ತು ಉರವ ಅಂತ ಹೇಳಿ ಎರಡು ಬಣ್ಣದವು ಮತ್ತು ಎರು ಬಂಟ ಅಂದ್ರೆ ಅಂದ್ರೆ ಕೋಣ ಅಂತ. ಇದರಲ್ಲಿ ವೀರ ಕೋಣವನ್ನು ಪ್ರಾರಂಭ ಆಯ್ತು. ಇನ್ನೊಂದು ಉರವ ಅಂದ್ರೆ ಎರಡನೇ ಉಳುಮೆಗಾರ ಅಂತ. ಅದು ಕೂಡ ಬಲವಾಗಿ ಅಲ್ಲ, ಯಾಕಂದ್ರೆ ಇವರು ಎರುಕೋಣ ಮತ್ತು ಉರವನ ಹಿನ್ನೆಲೆಯಲ್ಲಿ ರಕ್ತವಸರು ಅಂತಿಲ್ಲ. ಗದ್ದೆಗೆ ಕೋಣಗಳ ಒಂದು ರೆಂಜಲಾಡಿ ಅನ್ನೋ ಹುಟ್ಟಿದ್ರಲ್ಲಿ ಅಶುದ್ಧ. ಇದೊಂದು ಗುತ್ತು ಕಂಬಳ ಗದ್ದೆ ರಾಜರ ಆಡಳಿತ ಮಹಿಳೆಯರಲ್ಲಿ ಕೂಡ ನಿಷೇಧ ಪುಟ್ಟ ರಾಜರಿದ್ದು ಅರಸರು ವಿಜಯನಗರ ಸಾಮ್ರಾಜ್ಯದವರು ಇವರೆಲ್ಲ ಆಗಿದ್ದು ಹಾವುಗಳು ಇತ್ಯಾದಿ ಎಲ್ಲ ಅವರಿಗೆ ಕಪ್ಪ ಕಾಣಿಕೆಯನ್ನು ಕೋಣಗಳ ರಕ್ತ ಕೂಡ ಆಡಳಿತ ಮಾಡ್ತಾ ಇದ್ರು. ಇಲ್ಲಿ ರೆಂಜಲಾಡಿ ಬರಿಕೆಯಲ್ಲಿ ಮಂಜನಾಳೂರು ಎನ್ನುವಂತ ಒಬ್ಬ ಅರಸ ವಂಶದಾತ ಅವರಿದ್ರು. ಅವರ ಕೆಲಸಗಾರ ಮೂಲದ ಮಹಿಳೆಯರು ಏನು ತಿಂಗಳ ಸ್ವಲ್ಪ ಕಂಬಳ ಗದ್ದೆಗೆ ಇಳಿಯಬಾರದಂತ ನಿಯಮ ಇದೆ. ಅವರಿಗೆ ತಂದೆ ನಾಗಬ್ರಹ್ಮನ ಆರಾಧನೆ ಒಂದು ಕೇವಲ ಓಟದ ಬೆಳಗ್ಗಿನ ಜಾವ ಗದ್ದೆ ನಾಗಬ್ರಹ್ಮನ ಆರಾಧನೆಯ ತಾಣ. ದೇವರಿಗೆ ನಾಗನ ಕಲ್ಲಿಗೆ ದೇವಸ್ಥಾನಕ್ಕೆ ಇರುವ ಪದ್ಧತಿ ಎಲ್ಲ ಯಾಕೆ ಗದ್ದೆಗೆ ಬಂದೆ ಅಂತ. ಇನ್ನು ಆಧುನಿಕ ಪದ್ಧತಿ ಬಂತು. ಅನಂತರ ಏನೇ ಆದ್ರೂ ಪ್ರೀತಿ ದೃಷ್ಟಿಯಿಂದ ನಮ್ಗೆ ಬೇಕಾದನ್ನೆಲ್ಲ ನೀವೇ ಕೊಟ್ಟಿದ್ದೀರಿ. ಈಗ ಯಾವುದೇ ನಿಯಮಗಳಲ್ಲ. ಮೊದಲಿಗೆ ಮಂಜನಾಳು ಹೇಳ್ತಾರೆ, ಇಲ್ಲ ನೀನು ಏನಾದ್ರೂ ಕೇಳು, ನಿನಗೆ ಆಸೆ ಗದ್ದೆ ನಾನು ಕಂಬಳ ಕೋಣಗಳಿಗೆ ರಕ್ತ ತನ್ನ ಯಾವುದೇ ಯಾರು ನೀಡ್ತಿರ್ಲಿಲ್ಲ, ನೋಡ್ತಿರ್ಲಿಲ್ಲ ಏನಾಗ್ತದೆ ಮಂಜನಾಳರದ್ದು. ಕುದುರೆಗಳನ್ನು ಕಟ್ಟಿ ಸಾಕಿ ಬೆಳೆಸಿದ ಕೋಣಗಳಿಗೆ ಅರಸು ಪರಂಪರೆ ಎಲ್ಲ ಕಳೆದು ಗಾಯ ಆದ್ರೆ ರಕ್ತ ಬರುವಂತಿಲ್ಲ. ಹಾಗಾಗಿ ದಪ್ಪ ಚರ್ಮದವು ಗೊತ್ತಿಲ್ಲ, ಕಂಬಳ ದಪ್ಪ ಚರ್ಮದ ಕಂಬಳದ ಕೋಣಗಳ ಕೋಣಗಳ ಓಟ 12 ಮಾತಿಗೆ ಒಪ್ಪಿ ಅವರು ಸುಬ್ರಹ್ಮಣ್ಯ ಈಗ ಹೊಟ್ಟೆಯನ್ನು ಬಿಟ್ಟು ಕೂಡ 100 ಮೀಟರ್ ಓಟವನ್ನ ಕಂಬಳದ ಕೋಣೆ ಕರುಗಳನ್ನು ತರಲಿಕ್ಕೆ ಹೋಗ್ತಾರೆ. ಹೋಗುವಾಗ ಕೋಣಗಳು ಕೂಡ ಓಡಿಸುವಾಗ ಕೂಡ ಇವರ ವೇಗ ಎಷ್ಟಿದೆ, ಕೋಣಗಳ ಹಿಂದೆ ಓಡಿಸುವಾಗ ಕೂಡ ಕುಲದೈವ 12 ಮುಂಚೆನೆ ಮುಗಿಸಿದ ಹಬ್ಬದ ದೀಪವನ್ನು ಇಟ್ಟಲ್ಲಿ ಕೋಣಗಳಿಗೆ 6 ಕೋಣಗಳು ಮಾತ್ರ ಒಂದೆರಡು ಏಟು ಬಿಡುವುದು ಹೋಗಿ ಎಷ್ಟು ಬಿದ್ದಿತ್ತು. ಒಂದು ತುತ್ತು ಆಮೇಲೆ ಎರಡನೇ ಈಗ ಕುದುರೆ ಕೋಲವನ್ನು ಆರಾಧನೆಯನ್ನು ನಡೆಸಲಿಕ್ಕೆ ಯಾವುದೇ ರೀತಿ ಗೊನೆಯನ್ನ ಕಡಿದಿಡ್ತೇನೆ. ವರ್ಷದಲ್ಲಿ ಈ ಸಮಯದಲ್ಲಿ ಮಾತ್ರ ಕೋಣಗಳ ಓಟ ಬದಲು ಒಂದು ಇಡೀ ಕಡಿದಿರ್ತಾರೆ ಮತ್ತು ಓದುವ ದೂರ ಹೆಚ್ಚಿಲ್ಲ, ಹೋಗ್ತಾರೆ ಮತ್ತು ಮತ್ತೆ ಒಮ್ಮೆ ಮಾತ್ರ 100 ಮೀಟರ್ 145 ಪ್ರೇರಣೆಯಿಂದ ಒಬ್ಬ ವೇಗದ ಮೇಲೆ ಅವರ ನಿರ್ಣಯ ಅವನ ಸಹಾಯ. ಈಗ ಹಾಗೆ ಹೀಗೆ ಅಂತ ಹೇಳಿ ಪಕ್ಕ ಪಕ್ಕ ಓಡಿಸ್ತೇವಲ್ಲ ಇಲ್ಲಿ ಅಲ್ವಾ, ದುಡ್ಡು ಕೊಟ್ಟು ಕೋಣಗಳಿಗೆ ಓಡಿಸುವ ಪದ್ಧತಿ. ಅವರ ದಾರಿಯಲ್ಲಿ ಅದೇ ಧೂಮವತಿ ದೈವದ ಗುಡಿಯ ಎದುರು ಭಾಗಕ್ಕೆ ಬರ್ತಾರೆ. ಆ ಗುಡಿಗೆ ಸಂಬಂಧಿಸಿದಂತಹ ಕೊಟ್ಯ ಅಂತ ನಾವು ಹೇಳ್ತೇವೆ. ಕೊಟ್ಯಕ್ಕೆ ಸಂಬಂಧಿಸಿದಂತಹ ಹಲಸಿನ ಮರ ಅಲ್ಲಿರ್ತಾರೆ. ಅದರಲ್ಲಿ ಮಂಜನಾಳು ಹೇಳ್ತಾರೆ, ಹಲಸಿನ ಮರ ಹತ್ತಿ ಹಲಸಿನ ಕಾಯಿಗಳನ್ನು ಕೊಯ್ಯಿ ಅಂತ ತನ್ನ ಕೆಲಸಗಾರ ಬಬ್ಬುವಿಗೆ. ಹೌದು, ಹಿಂಸೆ ಇದೆ. ಆತ ಹೇಳ್ತಾರೆ ಕೂಡ 3 ಜನ ನನಗೆ ಕಾಣಲಿಕ್ಕೆ ಹೇಳ್ತಾರೆ ಬಬ್ಬು. ಹಾಗಾದ್ರೆ ಕಾಯಿಯನ್ನು ಕೊಯ್ದರೆ ಅಲ್ಲಿಯ ಸಂಪ್ರದಾಯ ಯಾವುದೇ ಮರವನ್ನು ಕೊಡ್ತಾರೆ. ಹಣ್ಣು ನೆಲಕ್ಕೆ ಬಿದ್ದರೆ ಅದನ್ನು ಯಾರು ಕೂಡ ತಿನ್ಬಹುದು. ಅಲ್ಲಿ ಮನುಷ್ಯನಿಗೆ ತುಂಬಾ ಅಪಾಯ. ನೆಲಕ್ಕೆ ಬೀಳದ ಹಣ್ಣು ಹಾಗೆ ದೈವಕ್ಕೆ ಸಂಸ್ಕೃತಿ ಆಚರಣೆ ಅಂತ ಅದರ ಹಿನ್ನೆಲೆ ಹಣ್ಣನ್ನು ತಿಂತಾರೆ. ಅದರ ಆತರದ ಹಿಂಸೆ ಇದೆ. ಅನಂತರ ಅಲ್ಲಿಂದ ಬಂದು ಕೋಣೆಗಳನ್ನು ಹಾಕ್ತಾರೆ.
ಮತ್ತು ಜಲ್ಲಿಕಟ್ಟಿನ ನಿಷೇಧಕ್ಕೆ ಮೊದಲು ಅದನ್ನು ಸುಮಾರು 3 ವರ್ಷ ಅಧ್ಯಯನ ಮಾಡಿ ವರದಿ ಮಾಡಿದ್ದಾರೆ. 2 ಸುತ್ತು ಕಂಬಳದ ಬಗ್ಗೆ ಯಾವುದೇ ವರದಿಯನ್ನು ಮಾಡಿಲ್ಲ. ಜಲ್ಲಿಕಟ್ಟು ಮತ್ತು ಕಂಬಳ ಒಂದೇ ಭಾವಿಸಿ ಒಟ್ಟಿಗೆ ಯಾವುದೇ ಅಧ್ಯಯನ ಮಾಡದೆ ನಿಷೇಧ ತಂದಿದ್ದಾರೆ. ದೈವಕ್ಕೆ ಕೋಪ ಬಂದು ಅಧ್ಯಯನ ಮಾಡಿದ್ರೆ ಕಂಬಳದವರಾದ ನಮಗೆ ಒಪ್ಪಿದ್ದಾರೆ ಗೊತ್ತಿರ್ತಲ್ವ, ಅವರು ಕಂಬಳಕ್ಕೆ ಬರ್ಬೇಕಲ್ವ ಅಧ್ಯಯನ ಮಾಡ್ಲಿಕ್ಕೆ. ಅಧ್ಯಯನ ಮಾಡಿದವರಲ್ಲಿ ಒಪಿನಿಯನ್ ಕೇಳಬೇಕು. ಕಂಬಳ ಕೋರಿಯ ನಿಮಿತ್ತ ಕಂಬಳದ ಬಗ್ಗೆ ಅಧ್ಯಯನ ಮಾಡಿದವರಲ್ಲಿ ಡಾಕ್ಟರ್ ಪುರುಷೋತ್ತಮ ವಿನೋದವಾಗಿ ಸ್ಪರ್ಧೆಯಾಗಿ ಕರೆಯುತ್ತಾರೆ. ಮೊನ್ನೆ ಇಂದ್ರ ಹೆಗಡೆ ಅವರ ಟಾಕ್ ಕೇಳಿದವರಲ್ಲ ಅವರು ಕಂಬಳಕ್ಕೆ ಕರೆ ಬಂದ್ರೆ ಗೊತ್ತಿರುವ ಮಟ್ಟಿಗೆ ಹೆಚ್ಚಿನ ಅಧ್ಯಯನ ಬೇರೆ ಯಾರು ಮಾಡಿ 2 ಕೋಣಗಳನ್ನು ಹಿಡಿದುಕೊಂಡು ಈಗ ಆಮೇಲೆ ದೇವರ ಹಿರಿಯ ಸಂಶೋಧಕರು ಕಂಬಳಕ್ಕಲ್ಲ ಬೇರೆ ಆಮೇಲೆ ಕಂಬಳದ ಬಗ್ಗೆ ಹೆಚ್ಚಾಗಿ ಸಾಹಿತ್ಯವನ್ನೆಲ್ಲ ಬರೆದವರು ಗುಡಪಾಲ ಕಡಂಬ ಕಂಬಳಗದ್ದೆಯಲ್ಲಿ ಮೂಲತಃ ಒಂದು ವಿಷಯ ನಮ್ಮ ಯಾರನ್ನೂ ಸಂಪರ್ಕಿಸಿದ ಕಂಬಳದ ಬಗ್ಗೆ ವರದಿ ತಯಾರು ಮಾಡೋದು ಯಾರು ಅಧ್ಯಯನ ಮಾಡಿ ನಿಮ್ಮನ್ನು ಸಂಪರ್ಕಿಸಿಲ್ಲ ಹೇಳಿದರೆ ಯಾರು ಕೂಡ ಯಾರು ನಮ್ಮನ್ನು ಸಂಪರ್ಕಿಸಿಲ್ಲ. ಹೋಗ್ಲಿ ಕಂಬಳ ನಡೆಯುವಾಗ ಯಾರು ಬಂದಿದ್ದಾರೆ ಅದು ನಮಗೆ ಗೊತ್ತಿರುವ ಹಾಗೆ ಇಲ್ಲಿ ಕೂಡ ಯಾರು ಕೂಡ ಅಧ್ಯಯನ ಮಾಡ್ಲಿಕ್ಕೆ ಬಂದಿಲ್ಲ. ಕೇವಲ ಟಿವಿಗಳಲ್ಲಿ ಆ ಒಂದು ಓಟ ಒಂದು ಕ್ಷಣದ ಓಟ ಉಂಟಲ್ಲ ಅದು ಕೌಶಲ್ಯ ಹೊಡೆಯುವಾಗಲೇ ರೆಕಾರ್ಡ್ ಆಗಿರ್ಬೇಕು. ಆರಂಭದಲ್ಲಿ ಯಾವಾಗ ಆ ಕ್ಷಣದಲ್ಲೇ ರೆಕಾರ್ಡ್ ಆಗಿಲ್ಲ. ಅದನ್ನು ನೋಡ್ಬಿಟ್ಟು ಆಮೇಲೆ ಅತಿ ದೈವಿಕ ವರದಿಗಳು ಸ್ವೀಕರಿಸಿ ಕೋಪಕ್ಕೆ ಎಲ್ಲ ಕಡೆ ಕೂಡ ಅನುಗ್ರಹ ತಕರಾರು ಎತ್ತುವವರಿದ್ದಾರೆ. ಅದೇ ಬೆಳಕಿನ ಹೊಡೆಯಾಕಿ ಓಡಿಸ್ತಾರೆ. ವಾಸ್ತವದಲ್ಲಿ ಓಡಿಸುವುದಿಲ್ಲ. ಇವರು ಯಾರು ನಿಲ್ತಾನೆ ಆ ಕೋಣಗಳಿಗೆ ಕೋಣಗಳು ನಿಲ್ಲುದು. ಕೋಣಗಳ ಬೆಣ್ಣೆ ತಪ್ಪ ಇದೆ. ಬೆಳಕಿನ ಹೊಡಿ ಹಾಕಿದ್ದು ಓಡ್ತಾರೆ. ಇಲ್ಲಿ ಇಂತಹ ಈ ತರ ಬಹುಶಃ ಇಂತಹ ಸಂರಕ್ಷಿತ ವರದಿಗಳನ್ನು ಎಲ್ಲೆಲ್ಲೋ ಕೇಳಿ ಇದು ಯಾರ್ಯಾರು ಒಂದಷ್ಟು ಕಂಬಳ ಗೊತ್ತಿದ್ದಾರೆ. 2 ಅವರು ಕಂಬುಲ ಆಚರಣೆಯ ಲೇಖನವನ್ನು ಓದಿ ಹೇಳಿದರು. ಹೇಳಿದ್ದಾರೆ ಇದೊಂದು ಫಲವಂತಿಕೆ ಆಚರಣೆ ಇದೆ. ಅಲ್ಲಿ ಕೂಡ ಅವರು ಇದನ್ನ ಶೋಷಣೆ ಆಚರಣೆಯನ್ನು ಉಲ್ಲೇಖ ಮಾಡಿದ್ದಾರೆ. ಅವರು ಕ್ಷೇತ್ರ ಕಾರ್ಯ ಮಾಡಿದರೆ ಕೊರಗರು ಮಾಡಿರ್ಬೋದು, ಬಟ್ ಹೊರಗಡೆ ಮಾಡಬೇಕು ಅಂತ ಬೇರೆ ಕಡೆ ಬೇರೆ ಸಾಕ್ಷಿಯಾಗಿದೆ. ಆದ್ರೆ ಅವರು ಎಲ್ಲಿ ಕೂಡ ಭೂಮಾಲೀಕರದ್ದು ಗದ್ದೆಯಲ್ಲಿ ಹೊರಗರ ಶೋಷಣೆ ಆಗ್ತದೆ ಇತ್ಯಾದಿ ಒಂದು ಅಣಕು ಕಂಬಳ ಇದೆ ಅಂತ ಬರ್ತಾರೆ. ತಮಾಷೆಯಾಗಿ ಅಲ್ಲಿ ಕೆಲವೊಂದಕ್ಕೆ ಸಮಯ ಹುಡುಗರು ಸೇರ್ಕೊಂಡು ಆದ್ರೆ ಕೂಡ ದೈವವಾಗಿ ಸಂಪ್ರದಾಯವಾಗಿಲ್ಲ. ಬೇರೆ ಕಡೆ ದೈವ ಕ್ಷೇತ್ರ ಕಾರ್ಯ ಮಾಡಿದ್ದೇನೆ. ನಾವೆಲ್ಲಿ ಕೂಡ ಈ ರೀತಿಯ ಹೊರಗರ ಮೊದಲು ಶೋಷಣೆ ಯಾವುದನ್ನು ಅರ್ಥ ಇಲ್ಲ. ಆ ರೀತಿಯ ಶೋಷಣೆ ಇಲ್ಲ. ಮತ್ತು ಓಟ ಏನಿದೆ ಇದು ಯಾರೋ ಬಗ್ಗೆ ಕಂಬಳದಲ್ಲಿ ಒಂದು ಶೋಷಣೆ ಕಂಬಳ ಓಡಿಸುವವರಲ್ಲಿ ಪೇಟದವರು ತುಂಬಾ ಜನ ಹೋಗಿದ್ದಾರೆ. ಕಂಬಳ ಕೋಣಗಳ ಸ್ಪರ್ಧೆ ಉಂಟಲ್ಲ. ಆದ್ರೆ ಇದರಲ್ಲಿ ತುಂಬಾ ಜನ ಜೈನ ವಿರೋಧ ಮಾತಾಡುತ್ತಾರೆ. ಸಾಮಾನ್ಯವಾಗಿ ಪ್ರವಾಹಕ್ಕೆ ವಿರುದ್ಧವಾಗಿ ವರ್ಗದವರು ಅದಕ್ಕೆ ಇರ್ಬೋದು ಅಥವಾ ಏನು ಕಾರಣ ಅಂತ ನನಗೆ ಗೊತ್ತಿಲ್ಲ. ಪೂರ್ವಗ್ರಹವ ಏನು ಅಂತ ಹೇಳಿ ಜಾತಿ ಭೇದ ಇಲ್ಲ. ಕೋಣಗಳನ್ನು ಓಡಿಸ್ಲಿಕ್ಕೆ ಕೂಡ ಜಾತಿ ಭೇದ ಆಮೇಲೆ ಕೆಲವರ ಲೇಖನವನ್ನು ಹೆಚ್ಚಿನವರು ಆದ್ರೆ ವಾಸ್ತವದಲ್ಲಿ ಇದು ಯಾವುದೂ ಇವರು ಯಾರು ಮತ್ತು ಈ ಲೇಖನದಲ್ಲಿ ಯಾರು ಬರ್ದಿದ್ದಾರೆ ಇವರು ಯಾರು ಕ್ಷೇತ್ರ ಕಾರ್ಯ ಮಾಡಿದವರೇ ಎಲ್ಲ ಜಾತಿಯ 304 ಜೊತೆ ಕೋಣಗಳನ್ನ ಕಂಬಳದಲ್ಲಿ ಓಡಿಸ್ತಾರೆ. ಕೋಣಗಳನ್ನು ಓಡಿಸುವಾಗ ಒಟ್ಟಿಗೆ ಓಡಿಸುವ ಪದ್ಧತಿ ಇಲ್ಲ. ಒಂದು ಕರೆ ಕಂಬಳ ಆದ್ರೆ ಒಂದು ಜೊತೆ ಎತ್ತಲು ಮಾತ್ರ ಓಡಿಸುವುದು. ವೇಗದ ಆಧಾರದಲ್ಲಿ ಅವರಿಗೆ ಯಾರು ಒಂದು ಭಾಗ ಒಟ್ಟಿಗೆ ಗುಂಪಾಗಿ ಕೋಣಗಳನ್ನ ಈಗ ನಮ್ಮ ಹೋದ್ರೆ ಸಾಂಸ್ಕೃತಿಕ ಆಚರಣೆಯನ್ನು ಮಾಡುವುದಿಲ್ಲ. ಜೋಡು ಕರೆ ಅಂತ ಯಾವುದಿಲ್ಲ. ಅಕ್ಕಪಕ್ಕ 2 ಗದ್ದೆಯನ್ನು ಹೇಳಿದ್ರೆ ಅದರಲ್ಲಿ ಒಟ್ಟಿಗೆ ಓಡಿಸುವುದು. ಅಲ್ಲಿ ಕೂಡ ವೇಗದ ಈಗ ಕುದುರೆ ರೇಸನ್ನು ಯಾರು ವೇಗದ ಆಧಾರದಲ್ಲಿ ಅದನ್ನು ಲೆಕ್ಕ ಹಾಕದೆ ಹೊರತು ಆಮೇಲೆ ಈಗ ಉಳುಮೆಯನ್ನ ಯಾರು ಸಾಧ್ಯ ಅಲ್ಲಿ. ಈಗ ಕೆಲವರ ವಾದ ಏನ್ ಹೇಳಿದ್ರೆ ಯಾವುದು ಸೈಂಟಿಫಿಕ್ ಕೋಣಗಳು ಓಟಕ್ಕೆ ಕನ್ನಡ ಜಿಲ್ಲೆ ಸೇರಿದಾಗ ಓಟಕ್ಕೆ ತಕ್ಕುದಾದ ಕರಾವಳಿಯನ್ನು ನಾವು ತುಳುನಾಡು ಯಾವುದೇ ಪ್ರಾಣಿ ಕೂಡ ಯಾವುದಕ್ಕೂ ಸುಮಾರು 300 ಪ್ರಾಣಿಗಳೆಲ್ಲವೂ ಕಾಡಿನಲ್ಲಿದ್ದವು. ಕೋಣ ಕೂಡ ಹುಲಿಗಳಿಗೆ ಓಡಬೇಕು ಇದ್ದಾರೆ. ಹಾಗಾಗಿ ಒಂದಷ್ಟು ಪ್ರಾಣಿಗಳಿಗೆ ಬಲಿಷ್ಠವಾದ ಓಡುವ ಕಾಲಗಳು
ರೆಕ್ಕೆಗಳು ಕೆಲವೇ ಸಮುದಾಯಕ್ಕೆ ಬಣ್ಸು ಸಮುದಾಯಕ್ಕೆ ಬಲಿಷ್ಠ ಪ್ರಾಣಿಗಳು ಓಡಿಸಿಕೊಂಡು ಬಂದ ಇತ್ಯಾದೆಲ್ಲ ಮೆದುವಾದ ಹೆಸರು ಮಾಡಿ ಓಟಕ್ಕೆ ಸೂಕ್ತವಲ್ಲ ಕ್ಷೇತ್ರ ಕಾರ್ಯ ಮಾಡಿದವರು ಕೂಡ ಸೂಕ್ತವಲ್ಲ. ಬಹಳ ಕಲೆ ಕಷ್ಟ ಉಂಟಲ್ಲ. ಬಹುಮಾನ ಪಡೆದವರೆಲ್ಲ ಬೇರೆ ಬೇರೆ ಜಾತಿಯ ಜನವರ್ಗ. ಬಹಳ ಪ್ರಸಿದ್ಧರಾದವರು ಇದಕ್ಕೆಲ್ಲ ಸಾಕಷ್ಟು ಬಹುಮಾನಗಳನ್ನು ಕಂಬಳದಲ್ಲಿ ಆಳ್ವ ಪಡೆದಿದ್ದಾರೆ. ಬೇರೆ ಬೆಳ್ಳಾರಿಯವರಿಗೆ ಇಲ್ಲ ಜಮಾಲುದ್ದೀನ್ ಅನ್ನುವ ಹುಡುಗ ಕಾರಲ್ಲಿ ಹಾಕಿ ಜೀಪಲ್ಲಿ ಹಾಕಿ ಕೋಣಗಳನ್ನು ಕರ್ಕೊಂಡು ಸುಕುಮಾರ್ ಜೈನ್ ಅಂತ ಇದ್ದಾರೆ. ಅಲ್ಲಿ ಕಂಬಳದಲ್ಲಿ ಸೋಲು ಇಡೀ ವರ್ಷ ಉಳುಮೆ ಮಾಡಬೇಕು ಕೋಣಗಳು. ಎತ್ತಿನ ಗಾಡಿ ಇಡೀ ವರ್ಷ ದುಡಿಬೇಡು ಅವುಗಳು. ಈ ಕೋಣಗಳಿಗೆ ಹಾಗೆ ನೆಲೆಗಟ್ಟನ್ನು ನಮ್ಮಗಳಿಗೆಲ್ಲ ಹೋಲಿಸಿದ್ರೆ ಈ ಕೋಣಗಳಿಗೆ ಬಹಳ ವಿವಾದ ಬಂದಾಗ ಅವರು ಇವರು 608 ಕೋಣಗಳು ಸಂಬಂಧಿಸಿದ್ದು ಶೋಷಣೆ ಇದೆ. ಕಂಬಳ ಇಲ್ಲ ಅಂತ ಕಂಬಳ ನಿಷೇಧ ಮಾಡಿದ್ರೆ ಕಂಬಳ ಓಡಿಸುದಿಲ್ಲ ಕೋಣಗಳನ್ನು ನೀವು ಗಮನ ತಗೊಂಡು ತಣ್ಣಗೆ ಮಾಡಿ 20-25 ವರ್ಷ ಕಂಬಳ ಒಂದು ಗದ್ದೆಗೆ ಇಳಿಸುವ 7 ಲಕ್ಷ ಅವುಗಳನ್ನು ನೋಡ್ಕೊಳ್ಳಿಕ್ಕೆ 15,000 ನಾವು ಟಿವಿಯಲ್ಲಿ ಆದ್ರೆ ಫೋಟೋ ಇದನ್ನು ಯಾರು ಮಾಡ್ತಾರೆ? ಆಯಾಯ ಎಲ್ಲ ಜಾತಿ ಜನ ವರ್ಗದ ಜನ ಇರ್ತಾರೆ. ಮುಸ್ಲಿಂ ಆದ್ರೆ ಅದನ್ನು ನಿಲ್ಲಿಸುವುದು ಯಾವುದೇ ಪರಿಶಿಷ್ಟರು ಒಂದು ಸರ್ವಧರ್ಮದ ಪ್ರಾರ್ಥನೆಯನ್ನು ಡಿಸ್ಕಷನ್ಗೆ ಹೋಗಿದ್ದೆವು. ಪ್ರಾರ್ಥನೆಯಲ್ಲಿ ಕೆಲವನ್ನು ಮಾತಾಡಿ ಕಂಬಳ ಗದ್ದೆಗೆ ಬರಲೇ ಇಲ್ಲ. ಅದೆಲ್ಲವೂ ಯಾವ ಕಂಬಳ ಗದ್ದೆಯನ್ನು ರೆಕಾರ್ಡ್ ಮಾಡಿ ಫಲವಂತಿಕೆ ಆಚರಣೆ ಹೇಳುವುದಕ್ಕೆ ರೆಕಾರ್ಡ್ಗಳಲ್ಲಿ 2 ಸಾಲಿನ ಜನ ಬಂದು ನೋಡಿದವರೇ ಇಲ್ಲ. ಅಂತ ಇದೆ ಅಲ್ಲ, ಅದಕ್ಕೆ ಸಂವಾದ ನಾವು ಬಳಕೆ ಒಳಗೆ ಇರುವೆ ಬಂದ್ರೆ ಅದನ್ನು ನಾವು ಬಂಡೆ ಹಾಕಿ ಹೊಡಿತೇವೆ. ಪರಿಭಾಷೆ ಯಾವುದು ಹಾಗಾದ್ರೆ ಕೋಣ ಮಧುಮಗ ನೋಡಿದ್ರೆ ಕಂಬಳದಲ್ಲಿ ಹಿಂದೆ ಒಡತಿ ಮಧುಮಗಳು ಇದರಲ್ಲಿ ಮಧ್ಯ ವಸ್ತುಗಳನ್ನ ಮಾದಕ ಪದಾರ್ಥಗಳನ್ನು ಮಾಡಿದ್ರೆ ಸೂಚನೆ ಇಲ್ಲಿದೆ. ಕಂಬಳ ಎಲ್ಲಮನೆ ಅದು ಧಾರ್ಮಿಕ ಸಮನ್ವಯ ಧಾರ್ಮಿಕ ಮಾತ್ರ ಅಥವಾ ಕೋಣಗಳ ಜನವರ್ಗದ ಕೂಡ ಫಲವಂತಿಕೆ ಆಚರಣೆಯಿಂದ ರೈತರು ಸಂಭ್ರಮಿಸ್ತಾರೆ. ಇಡೀ ವರ್ಷ ದುಡಿದಿರ್ತಾರೆ ಗದ್ದೆಯಲ್ಲಿ. ಆ ಒಂದು ದಿವಸ ಎಲ್ಲರೂ ಸೇರಿ ಸಂಭ್ರಮಿಸ್ತಾರೆ. ಅದನ್ನ ಈ ಒಂದು ಸಾಮರ್ಥ್ಯವನ್ನ ಬೇರೆ ಯಾವುದು ತಂದುಕೊಳ್ಳಿಕ್ಕೆ ಸಾಧ್ಯ ನಮ್ಮಲ್ಲಿ. ಹಾಗಾಗಿ ಇದನ್ನ ನಮಗೆ ನಿಷೇಧ ಮಾಡೋದಕ್ಕಾಗ್ತೇನೆ. ನೋಡಿ, ಡಾಕ್ಟರ್ ಪುರುಷೋತ್ತಮ ಬಿಳಿಮಲೆ ಅವರ ಹೇಳಿಕೆಯನ್ನು ನಾನು ಬರೆದದ್ದುಂಟು ನನ್ನ ಥೀಸಿಸ್ ಅಲ್ಲಿ. ನನ್ನ ತುಳುನಾಡಿನ ನಾಗಬ್ರಹ್ಮ ಮತ್ತು ಕಂಬಳ ಅನ್ನೋದು ನನ್ನ ಮೊದಲ ಡಾಕ್ಟರೇಟ್ ಥೀಸಿಸ್ ಇದು. ಹೌದು, ಇದರಲ್ಲಿ ನಾನು ಅವರ ಮಾತನ್ನು ಕೋಟ್ ಮಾಡಿದ್ದೇನೆ. ಅವರು ಇಲ್ಲಿ ಹೇಳ್ತಾರೆ, ಇಲ್ಲ ಈ ಕೋಣಗಳನ್ನು ಬಹಳ ಪ್ರೀತಿಯಿಂದ ಸಾಕ್ತಾರೆ. ಕಂಬಳದಲ್ಲಿ ಬಾಳೆ ಗಿಡಗಳನ್ನು ದೊಡ್ಡದಾದ ಮೇಲೆ ಓಡಿಸಲಿಕ್ಕಾಗ್ಲಿ ಯಾವುದೆಲ್ಲ ಫಲವತ್ತಿಕೆ ಆಚರಣೆ ಸೂಚಿಸುವ ವಿವರಣೆಗಳಾಗಿದೆ ಅಂತ 4 ತಿಂಗಳ ಕರುಗಳನ್ನ ತಂದು ಸ್ಪಷ್ಟವಾಗಿ ಕೊಟ್ಟಿದ್ದಾರೆ. ಇದು ಅವರು ತುಳುನಾಡಿನಲ್ಲಿ ಎಷ್ಟು ಈ ಕೋಣಗಳ ಬಗ್ಗೆ ಪ್ರೀತಿ ಅಂದ್ರೆ ಫಲವತ್ತಿಕೆ ಕೋಣಗಳಿರ್ಬೋದು, ಓಟದ ಕೋಣಗಳಿರ್ಬೋದು, ಇವುಗಳನ್ನ ತಮ್ಮ ಮನೆಯಲ್ಲೂ ಕೂಡ ಶೋಷಣೆ ಇದೆ ಯಾರು ಕೂಡ ಅವ್ರು ಹೇಳ್ಕೊಳ್ತಾರೆ. ಆ ಮನೆಯ ತಂದೆಯವರು, ನನಗೆ 3 ಮಕ್ಕಳು, ಯಾರು ಕೇಳಿದ್ರೆ ಒಂದು ಮಗ, ಇನ್ನಿಬ್ರು ಕೋಣಗಳು ಅಂತ, ಅವು ಹಟ್ಟಿಯಲ್ಲಿರುವವುಗಳು ಅಂತ. ಅಂದ್ರೆ ಅಷ್ಟು ಪ್ರೀತಿಯಿಂದ ಇವುಗಳನ್ನು ಸಾಕ್ತಾರೆ, ಮನೆ ಮಗನನ್ನು ಸಾಕುವ ಹಾಗೆ. ಇವುಗಳಿಗೆ ಉಳುಮೆ ಮಾಡ್ಲಿಕ್ಕಾದ್ರೂ ಸರಿಯೇ, ಓಟಕ್ಕಾದ್ರೂ ಸರಿಯೇ ಹುರುಳಿಯನ್ನ ಬೇಯಿಸಿ ಕೊಟ್ಟು ಚೆನ್ನಾಗಿ ಅವುಗಳಿಗೆ ವ್ಯಾಯಾಮ ಮಾಡಿಸಿ, ದಿನಾಲು ಎಣ್ಣೆ ಮಸಾಜ್ ಮಾಡಿಸಿ ಇವುಗಳನ್ನ ಬಹಳ ಚಂದದಿಂದ ಇದಕ್ಕೆ ನೋಡ್ಕೊಳ್ಳಿಕ್ಕಾಗಿ ಒಬ್ಬರನ್ನ ಅಪಾಯಿಂಟ್ ಮಾಡ್ತಾರೆ. ಅವರಿಗೆ ಸಾಕಷ್ಟು ತಿಳುವಳಿಕೆ ಬೇಕು. ಪ್ರಸ್ತುತ ಸುಮಾರು ಒಂದು 15,000 ಸಂಬಳ ಅವರಿಗೆ ಸಿಗ್ತದೆ. ಹಳ್ಳಿಗಳಲ್ಲಿ 15,000 ತಿಂಗಳ ವೇತನ ಅಂದ್ರೆ ಒಳ್ಳೆಯ ವೇತನವೇ ಅಲ್ವಾ, ಅವರಿಗೆ ಸಿಗ್ತದೆ. ಆಮೇಲೆ ಓಡಿಸುವವರಿಗೆ ಕೂಡ ಬಹಳ ಸಂಭಾವನೆ ಇದೆ. ಬಹುಮಾನ ಬಂದಾಗ ಓಡಿಸಿದಾತನಿಗೆ, ಸಾಕಿದಾತನಿಗೆ ಮತ್ತೆ ಕೋಣಗಳ ಒಡೆಯನಿಗೆ, ಮೂವರಿಗೂ ಬಹುಮಾನ ಇರ್ತದೆ. ಇಲ್ಲಿ ಬಹುಮಾನ ಒಡೆಯನಿಗೆ ಮಾತ್ರ ಅಲ್ಲ ಸಿಗುವಾಗ. ಮತ್ತೆ ಈ ಕೋಣಗಳನ್ನು ಬಹಳ ಪ್ರೀತಿಯಿಂದ ಸಾಕ್ತಾರೆ.
ಸುಮಾರು ಕೋಣಗಳನ್ನು ಸಾಕ್ಲಿಕ್ಕೆ ವರ್ಷಕ್ಕೆ 6-7 ಲಕ್ಷ ಖರ್ಚು ಬೀಳ್ತದೆ. ಹಾಗಾಗಿ ಇವತ್ತು ಉಳುಮೆ ಕೋಣಗಳನ್ನು ಸಾಕುವುದು ಬಹಳ ಕರಾವಳಿಯನ್ನು ನಾವು ತುಳುನಾಡು ಖರ್ಚಲ್ಲಿ ಮ್ಯಾನೇಜ್ ಮಾಡಿ ಪಶ್ಚಿಮ ಘಟ್ಟಗಳ ಆದ್ರೂ ಕೂಡ ನಮ್ಮ ಸಂಸ್ಕೃತಿಯ ಮೇಲೆ ಪ್ರೀತಿಯಿಂದ ಇದರಿಂದಾಗಿ ಓಡಿಸುವ ಸಲುವಾಗಿ ಏರಿಯಾ ಆಫ್ ಐಸೋಲೇಷನ್ ಅದೇ 304 608 ಕೋಣೆಗಳನ್ನು ಸಂಪ್ರದಾಯಗಳು ಸಂಸ್ಕೃತಿಗಳು ಒಂದೊಂದು ಕೋಣಕ್ಕೆ 6-7 ಲಕ್ಷ ಖರ್ಚು ಮಾಡಿ ಚರ್ಚೆ ಬಂದ ಕಾರಣ ಅದು ದುಡ್ಡಿದೆ ಅಂತ ಕರ್ನಾಟಕದ ಎಲ್ಲರೂ ಆಮೇಲೆ ಅವರಿಗೆ ಕೂಡ ಕೋಣಗಳಿಗಾಗಿ ಪುಸ್ತಕವಾದ ಒಂದು ಕೊಳವನ್ನು ತಯಾರು ಮಾಡಿ ಅದರಲ್ಲಿ ಸ್ನಾನ ಎಲ್ಲ ಮಾಡಿಸಿ ಮಾಡಿದ್ದು. ಈಗ ನೋಡಿ 2014 ಈ ಬಗ್ಗೆ ನಿಷೇಧ ಬಂದಾಗ ನಾನೇ ಕನ್ನಡ ಪ್ರಭದಲ್ಲಿ ಲೇಖನ ಬರೆದಿದ್ದೆ. ಆದ್ರೂ ಕೂಡ ಮನೆ ಮಕ್ಕಳ ಪ್ರೀತಿಯಿಂದ ಈಗ ಈ ಒಂದು ಕೋಣಗಳಿಗೆ ವಯಸ್ಸಾದಾಗ ಇವುಗಳನ್ನು ಕಟುಕರಿಗೆ ಕೊಡುವುದಿಲ್ಲ. ಈ ತಮ್ಮ ಮನೆಯಲ್ಲೇ ಸಾಯುವ ತನಕ ಜಗತ್ತಿಗೆ ಅವುಗಳನ್ನು ಬಹಳ ಗೌರವದಿಂದ ಇದು ಸಂಸ್ಕೃತಿಯ ಭಾಗ ಬಹಳ ಪ್ರೀತಿಯಿಂದ ಈ ಕೋಣಗಳಲ್ಲಿ ಅದರ ಮೇಲೆ ಒಂದು ಮರವನ್ನು ಹಲಸಿನ ಮರವನ್ನು ನೆಟ್ಟು ಇಡೀ ಮರವನ್ನು ಹೊಡೆಯುವುದಿಲ್ಲ. ಯಾಕೆಂದ್ರೆ ಕಾರಣಗಳನ್ನು ಎಲ್ಲೂ ಕೂಡ ಪ್ರಾಣಿಗಳಾಗಿ ಸ್ವೀಕರಿಸಿಯೇ ಇಲ್ಲ. ಬಂದ್ರೆ ಆ ಕೋಣೆಯನ್ನು ಕೂಡ ಒಂದು ಬೆಳೆ ಬೆಳೆಯುವ ಮಣ್ಣಿನ ಗದ್ದೆ ಅಪವಿತ್ರ ಆಗ್ತದೆ. ಅದನ್ನ ಮದುಮಗಳನ್ನು ಮಾಡಿ ಆ ಗದ್ದೆಯ ಕೋಣೆಯನ್ನ ಬಲವಂತಿಕೆ ಆಚರಿಸುವಂತ ದೊಡ್ಡವರೇ ತುಂಬಾ ದೊಡ್ಡ ತಮ್ಮ ಜೀವನದ ಅವಿಭಾಜ್ಯ ಅಂಗವಾಗಿ ಹೊರಜಗತ್ತಿಗೆ ಜನರಿಗೆ ಗೊತ್ತಿಲ್ಲ. ಕೋಣಗಳನ್ನ ಮನೆ ಮಕ್ಕಳ ಕಂಬಳ ಅಂದ್ರೆ ಏನು ಅಂತಲೇ ಗೊತ್ತಿಲ್ಲ ಜನರು. ಯಾರೂ ನೋಡಿದ ಕೊರಗರ ನಿಶ್ಚಯ, ಕೊರಗರಿಗೆ ಅವಹೇಳನ ಇದೆ, ಕೊರಗರ ಶೋಷಣೆ ಇದೆ, ಅನಂತರ ಹಿಂಸೆ ಇದೆ, ಒಂದೇ ಒಂದು ವ್ಯಕ್ತಿ ಅಂತಾರೆ. ಆಮೇಲೆ ಕೋಣಗಳ ಗೊತ್ತಿಲ್ಲದೆ ಇದ್ದಾಗ ಯಾರು ಹೇಳಿದ್ರೆ ನಂಬುದೇ ಕಂಬಳದ ಸುತ್ತ ಜನ ಅಲ್ಲ ಅಂತ ಹೇಳಿ ನಾವು ಕೋಣಗಳ ಹಾಗೆ ಎಲ್ಲಿ ಕೂಡ ಮನವರಿಕೆ ಮಾಡಬೇಕಾಗಿದೆ. ಈ ಕೋಣಗಳಿಗೆ ಓಡಿಸುವ ಮೊದಲೇ ತರಬೇತಿ ವ್ಯಕ್ತಿಯಾಗಿ ನಾನು ಉಳುಮೆಗೆ ಮೊದಲೇ ಉಳುಮೆ ಯಜಮಾನ ಹೇಳಿದಲ್ಲಿ ಅವುಗಳ ತುಳುವರು ಬಹಳ ಹಾಗೆ ಓಡಿಸುವ ಮೊದಲು ಕೂಡ ಅವುಗಳಿಗೆ ದಿನನಿತ್ಯ ಓಡಿಸಿ ಪ್ರಾಕ್ಟೀಸ್ ಮಾಡಿ ಬಂದ ಅತಿಥಿಗಳನ್ನು ಅವುಗಳು ದೇವರ ಹಾಗೆ ಸ್ವೀಕರಿಸ್ತಾರೆ. ಮಂಡ್ಯ ತುಳುನಾಡಿನ ಕೋಣಗಳು ವೇಗವಾಗಿ ಓಡಿ ಬಂದಾಗ ಊಟದ ಹೊತ್ತಿನಲ್ಲಿ ಮನೆ ಬಾಗಿಲಿಗೆ ಬಂದು ಅವರಿಗೆ ಊಟವನ್ನು ಸಂಸ್ಕರಿಸಬೇಕು. ಇಲ್ಲಿ ಹತ್ತಿದಾಗ ತಕ್ಷಣ ಕೋಣಗಳಿಗೆ ಉದಾರ ಹೃದಯಗಳು ಒಂದಿನಿತು ಒಂದೆರಡು ಸಲ ಕೋಣಗಳು ಹೋಗುದು ಬಹಳ ಎಲ್ಲಿ ಕೂಡ ಅದು ಬೇರೆಯವರಿಗೆ ಹಾಯುವ ನಮ್ಮ ಕಂಬಳವನ್ನ ಭೂತಕೋಲವನ್ನು ನೋಡಿ ಹೋಗಿ ಅಂತ ನಾನು ಇದನ್ನು ಯಾವುದನ್ನು ನೋಡದೆ ಕಂಬಳ ಕೋಣಗಳನ್ನು ಕಂಬಳ ಯಾತ್ರಾಗಿ ಮಾಡ್ತಾರೆ. ಇದು ಯಾವುದನ್ನು ಬಂದವರಿಂದ ಬಂದವಾಗಿ ನಿರಾಶೆ ನೇರವಾಗಿ ಬಹಳ ಖುಷಿಪಟ್ಟ ಹಿಂದೆ ಬರ್ತೀರಿ ಮತ್ತು ಯಾವತ್ತಿಗೂ ನೆನಪು. ಈಗ ಅವರು ಖಂಡಿತವಾಗಿ ಇವರು ಏನನ್ನು ನೋಡ್ತಾರೆ ಅಂದ್ರೆ ಟಿವಿಗಳಲ್ಲಿ ಇರ್ತದೆಯಲ್ಲ ಆ 2 ಓಟಗಳಲ್ಲಿ ಯಾವುದು ಹಗ್ಗದ ಓಟ ಮತ್ತೊಂದು ನೇಗಿಲ ಓಟ ಅಂತ ಹೇಳ್ತೇವೆ, ಬಳ್ಳದವು ಮತ್ತು ನಾಯರ್ದವು ಅಂತ. ಇದರಲ್ಲಿ ಜಸ್ಟ್ ಇನಿಶಿಯೇಟ್ ಮಾಡ್ಲಿಕ್ಕೆ ಕೋಣಗಳಿಗೆ ಗೊತ್ತಾಗ್ಬೇಕಲ್ಲ ಓಟ ಪ್ರಾರಂಭ ಆಯ್ತು ಅಂತ. ಆಗ 2 ಏಟ ಹಾಕುದು ಅದು ಕೂಡ ಬಲವಾಗಿ ಅಲ್ಲ. ಯಾಕಂದ್ರೆ ಈಗ ಬಲವಾದ ಏಟ ಹಾಕಿದ್ರೆ ಕೋಣಗಳಿಗೆ ಮೈಯಲ್ಲಿ ಗಾಯ ಆಗ್ಬೇಕು, ರಕ್ತ ಒಸರ್ಬೇಕು. ರಕ್ತ ಒಸರುವಂತಿಲ್ಲ, ಗದ್ದೆಗೆ ಕೋಣಗಳ ಅಥವಾ ಮನುಷ್ಯರ ರಕ್ತ ಮುಟ್ಟುವಾಗಿಲ್ಲ. ಮುಟ್ಟಿದ್ರಲ್ಲಿ ಅಶುದ್ಧ ಆಯ್ತು. ಕಂಬಳ ಗದ್ದೆಗಳಿಗೆ ಇವನ್ ಮಹಿಳೆಯರಲ್ಲಿ ಕೂಡ ನಿಷೇಧ ಇದೆ. ಏನವರು ಮುಟ್ಟಾಗಿದ್ದಾಗ ಗದ್ದೆಗೆ ಇಡಿಬಾರ್ದು ಇತ್ಯಾದಿ ನಿಷೇಧಗಳಿವೆ. ಹಾವುಗಳು ಕಾಣಿಸ್ಕೊಳ್ತವೆ ಇತ್ಯಾದಿ ಎಲ್ಲ ಅಶುದ್ಧ ಆಗ್ತದೆ ಅಂತ. ಹಾಗೆ ಕೋಣಗಳ ರಕ್ತ ಕೂಡ